ಸೊಲ್ಮೆಲು ತುಳು ವಾರ್ತೆಲು ಯಾನ ರಕ್ಷಿತಾ ಆಳ್ವ ಇತ್ತೆ ವಾರ್ತೆದ ಇವರ ಡ್ರಗ್ಸ್ಗೆ ಎದುರಾದ ರಾಜ್ಯ ಸರ್ಕಾರ ಕೊಳಲದಂಚ ಕಾರ್ಯಗೂ ಜೈದಣಂದು ರಾಜ್ಯ ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಪಂತಿರ್ ಶನಿವಾರ 6 ಕುಟ್ಲಡ್ ಪೊಲೀಸ್ ವಸತಿ ಗೃಹ ಉದಿಪನ ಮಲ್ತದ ಮಾಧ್ಯಮದ ಕ್ಲೆಡ ಪಾತಿರಿಯರು ಶನಿವಾರ ಕುಡ್ಲಗ್ ಬತ್ತನ ರಾಜ್ಯದ ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ ಪೊಲೀಸರಿಗೆ ಕಟ್ಟದ್ನ ಕ್ವಾರ್ಟರ್ ಸೀಲಲೇನು ಉದಿಪನ ಮಲ್ತದ ಸುದ್ದಿ ಮಾಧ್ಯಮದ ಕ್ಲೆಡ ಪಾತಿರಿಯರು ಡ್ರಗ್ಸ್ಗೆ ಎದುರಾದ ರಾಜ್ಯ ಸರ್ಕಾರ ಕೊಳಲ್ದಂಜ ಕಾರ್ಯಕ್ಕೂ ಜೈತಂಡು ಸದನಡು ಈ ಬಗೆಟ್ ಚರ್ಚಲ ನಡಪಾದಂಡು ಒಂಜಿ ವರ್ಷಡು ಈ ದುಂಬೆ 250 ಕೋಟಿ ರೂಪಾಯಿ ದಿಚ್ಚ ಬಿಲಿತ ಡ್ರಗ್ಸ್ ಪತ್ತದು ನಾಶ ಮಲ್ದಣಂದು ಪಂಡಿರು ಡ್ರಗ್ಸ್ ಮಾರೊಂದಿತ್ತನ ಪಿದಾಯಿ ದೇಶದ ವಿದ್ಯಾರ್ಥಿಲು ಸೇರಿದ ಪಾಕ ಜನಕ್ಲೇನು ಬಂಧನ ಮಲ್ದಿತ್ತದು ಪಿದಾಯಿ ದೇಶದ ವಿದ್ಯಾರ್ಥಿಲಿನ ಗಡಿಪಾರ ಮಲ್ಪನ ಕಾರ್ಯ நடத்தது ಒರಿನಂಚ ಡ್ರಗ್ ಪೆಡ್ಲರ್ಲೆನ ಮಿತ್ತು ಗೂಂಡಾ ಕಾಯ್ದೆ ಪಾಡ್ದ ಜೈಲಿಗೆ ಪಾಡ್ದರಿಂದ ಆರ್ಪಂಡೇರು ನಕ್ಸಲ್ ನಾಯಕ ವಿಕ್ರಮ್ ಗೌಡನ ಕೇರ್ನಿರ್ದ ಬೊಕ್ಕ ಕೂಂಬಿಂಗ್ ನಡತೋದಿತ್ತದು ನಕ್ಸಲೇರು ಶರಣಾಯರ ಸರಕಾರ ಗಂಟು ಘೋಷಣೆ ಮಲ್ದಂಡು ಬೇಡಿಪುಡ್ತು ನಾಡಗೆ ಬತ್ತದು ಬದುಕು ಸಾಗಾಯರ ಅವಕಾಶ ಮಲ್ತು ಕೋರ್ಕೊಂಡು ಈ ತುರ್ತಿಗೆ ಅಕ್ಲಿಕ್ ಶರಣಾಯರ ಸಲಹೆ ಕೊಡ್ತಾ ಅಂದ ಗೃಹ ಮಂತ್ರಿ ಡಾಕ್ಟರ್ ಪರಮೇಶ್ವರ ಪಂತಿರು ನೋಡಿ, ಡ್ರಗ್ಸ್ ಬಗ್ಗೆ ಕರ್ನಾಟಕ ಸರ್ಕಾರ ಒಂದು ಯುದ್ಧವನ್ನೇ ಸಾರಿದ್ದೇವೆ. ಮಕ್ಕಳು ಹಾಳಾಗ್ತಾ ಇದ್ದಾರೆ, ಜನ ಹಾಳಾಗ್ತಾ ಇದ್ದಾರೆ ಅಂತೇಳಿ ನಾವು ಸದನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು, ನಾನು ಎಲ್ಲರೂ ಕೂಡ ಕರ್ನಾಟಕದಲ್ಲಿ ನಾವು ಡಿಕ್ಲೇರ್ ಎ ವಾರ್ ಅಗೇನ್ಸ್ಟ್ ಡ್ರಗ್ಸ್ ಅಂತ ಹೇಳಿದ್ದೇವೆ. ಅದರ ಪ್ರಯುಕ್ತ ಬಹಳ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಯಲ್ಲೂ ಕೂಡ ಸೆನ್ಸಿಟೈಸ್ ಮಾಡಿ ನಾವು ಸುಮಾರು ಕಳೆದ 1 ವರ್ಷದಿಂದನೂ ಕೂಡ 250 ಕೋಟಿಗೂ ಹೆಚ್ಚು ಡ್ರಗ್ಸನ್ನು ಹಿಡಿದಿದ್ದೇವೆ. ಅದೆಲ್ಲ ಸುಟ್ಟಾಕಿದ್ದೀವಿ. ಅಫ್ಕೋರ್ಸ್ ಅದನ್ನೆಲ್ಲ ಇಟ್ಕೊಳ್ಳೋದಿಲ್ಲ. ಯಾರು ಪೆಡ್ಲಿಂಗ್ ಮಾಡ್ತಾರೆ ಅಂದರೆ ತೊಗೊಂಡು ಬಂದು ಮಾರಾಟ ಮಾಡಿ ಮಕ್ಕಳಿಗೆ ಕೊಡ್ತಾರೆ, ಅವರ ಮೇಲೆ ಕಠಿಣವಾದಂಥ ಕ್ರಮ ತಗೊಂಡಿದ್ದೇವೆ. ಇದರಲ್ಲಿ ಕೆಲವರು ವಿದೇಶಿಯರು ಕೂಡ ಇದ್ದಾರೆ. ಹೊರದೇಶದಿಂದ ಬಂದು ಇಲ್ಲಿ ವಿದ್ಯಾಭ್ಯಾಸ ಮಾಡೋದಕ್ಕೆ ಬಂದು ಈ ಕೆಲಸ ಮಾಡ್ತಕ್ಕಂಥವ್ರನ್ನೂ ಕೂಡ ನಾವು ಗುರುತು ಹಚ್ಚಿ ಅವ್ರನ್ನೆಲ್ಲ ಸುಮಾರು ಜನರನ್ನು ನಾವು ಡಿಪೋರ್ಟ್ ಮಾಡಿದ್ದೇವೆ. ಅವರವರ ಎಂಬೆಸಿಗಳಿಗೆ, ಕಮಿಷನರೇಟ್ಗಳಿಗೆ ಎಲ್ಲ ತಿಳಿಸಿ ಅವರನ್ನು ಡಿಪೋರ್ಟ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ದೇವೆ. ಕೆಲವರನ್ನು ನಾವು ಗೂಂಡಾ ಕಾಯ್ದೆ ಹಾಕುವವರೆಗೂ ಕೂಡ ನಾವು ಕ್ರಮವನ್ನು ತೆಗೆದುಕೊಂಡಿದ್ದೇವೆ. ಇದ್ರ ಬಗ್ಗೆ ನಾವು ಯಾವುದೇ ಕಾಂಪ್ರಮೈಸ್ ಆಗೋದಿಲ್ಲ. ನಾನು ಪೊಲೀಸ್ ಇಲಾಖೆಯವರಿಗೆ, ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ಯಾವುದೇ ಕಾಂಪ್ರಮೈಸ್ ಆಗೋದಿಲ್ಲ. ಕಠಿಣವಾದಂಥ ಕ್ರಮವನ್ನು ತಗೊಳ್ತೀವಿ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಟು ಲಕ್ಷದಿಂಡು ಉಚ್ಚಯ ನಡತೊಂದಿತ್ತದು 4ನೇ ದಿನ ಶುಕ್ರವಾರ 2ನೇ ವರ್ಷದ ಸರ್ವಧರ್ಮ ಸಮ್ಮೇಳನ ನಡೆತದೆ. ರಾಜ್ಯದ ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ ಸರ್ವಧರ್ಮ ಸಮ್ಮೇಳನ ಉದಿಪನ ಮಲ್ತೇರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನಡು ಲಕ್ಷದಿಂಡು ಉಚ್ಚಯ ನಡತೊಂದಿತ್ತದು 4ನೇ ದಿನ ಶುಕ್ರವಾರ ರಾತ್ರಿ ಕಂಚಿಮಾರು ಕಟ್ಟೆ ಉಚ್ಚಯ ನಡತಂಡು. ರಾಜ್ಯ ದೇಶ ಪಿದಾಯಿ ದೇಶಲಿಡ್ದು ಭಕ್ತರು ಧರ್ಮಸ್ಥಳಕ್ಕೂ ಬರೊಂದಿತ್ತದು ಬಾರಿ ಸಂಭ್ರಮಡು ಲಕ್ಷದಿಂಡು ಉಚ್ಚಯಡು ಪಾಲ್ದೆ ತೊಂದುಲ್ಲೇರು. ಬಯಗ ಧರ್ಮಸ್ಥಳದ ಅಮೃತ ವರ್ಷಿಣಿ ಸಭಾಭವನಡು 2ನೇ ವರ್ಷದ ಸರ್ವಧರ್ಮ ಸಮ್ಮೇಳನ ದೀದಿತ್ತೆರು. ಸಮ್ಮೇಳನ ಉದಿಪನ ಮಲ್ಪೆರೆ ಇತ್ತನ ರಾಜ್ಯದ ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ ಗುರ್ಕಾರ್ಮೆ ವಹಿಸುನ ಬೆಂಗಳೂರು ರಾಜರಾಜೇಶ್ವರಿ ನಗರದ ಶ್ರೀ ಕೈಲಾಸ ಆಶ್ರಮದ ಶ್ರೀ ಜಯೇಂದ್ರ ಪುರಿ ಸ್ವಾಮೀಜಿ ಬೊಕ್ಕ ಪಿನ್ನರಿನ ಕ್ಷೇತ್ರದ ಧರ್ಮಾಧಿಕಾರಿ ಬೊಕ್ಕ ರಾಜ್ಯಸಭಾ ಸದಸ್ಯರು ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಬೊಕ್ಕ ಕುಟುಂಬ ಕ್ಷೇತ್ರೊಡ್ದು ಮೆರವಣಿಗೆಡು ಸಭಾಂಗಣಗುಲೆ ತೊಂದು ಬತ್ತೆರು. ಡಾಕ್ಟರ್ ವೀರೇಂದ್ರ ಹೆಗ್ಗಡೆರು ಎದುಕೊಂದು ಪಾತಿರ್ದು ತನ್ನ ಅಜ್ಜಿರ ಮಂಜಯ್ಯ ಹೆಗ್ಗಡೆರು ಸುರುಮಲ್ತನ ಸರ್ವಧರ್ಮ ಸಮ್ಮೇಳನ ಅಮ್ಮೆರು ರತ್ನವರ್ಮ ಹೆಗ್ಗಡೆರು ದುಂಬು ನಡಪಾದ ಇತ್ತೆ 1 ವರ್ಷ ಕರಿತಂಡು. ಈ ವೇದಿಕೆರ್ದು ಪಾಕ ಜನ ಹಿರಿಯ ವಿದ್ವಾಂಸರು ಮಾನವೀಯ ಆದರ್ಶ ಸಾದಿಡು ದುಂಬು ಪೋವಡೂ ಪನ್ಪಿನ ಸಂದೇಶ ಕೊಡ್ತಿರು. ಜನವರಿ 1 ಉಜಿರೆ SDM ಆಸ್ಪತ್ರೆಡು ಡಯಾಲಿಸಿಸ್ ಧರ್ಮದ ಸೇವೆ ತಿಕ್ಕೊಂಡು ಇಂದೆತ್ತ ವರ್ಷಗ್ 10,000 ಜನಕ್ಕೂ ಅನುಕೂಲ ಆಯರೆ ಉಂಡೂಂದು ಪಂಡಿರು. ಶ್ರೀ ಜಯೇಂದ್ರಪುರಿ ಸ್ವಾಮೀಜಿ ಬೊಕ್ಕ ಬಿನ್ನೆರು ಇತ್ತದು ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ ಸರ್ವಧರ್ಮ ಸಮ್ಮೇಳನ ಉದಿಪನ ಮಲ್ತಿರು. ಜಿ ಪರಮೇಶ್ವರ ಸ್ವಾಮೀಜಿ ಬೊಕ್ಕ ಬಿನ್ನೆರೆಗೆ ಹೆಗ್ಗಡೆರು ಮರ್ಯಾದೆ ಮಲ್ತಿರು. ಶ್ರೀ ಕ್ಷೇತ್ರ ಧರ್ಮಸ್ಥಳರು ಡಾಕ್ಟರ್ ವೀರೇಂದ್ರ ಹೆಗ್ಗಡೆರು 5 ವರ್ಷಲಿರ್ದು ತಾರಿದ ಒಲಿ ಬರವು ಪರ ಪೂಕುಲು ವಿಂಟೇಜ್ ಕಾರ್ ಸೇರ್ದು 75,000 ಹೆಚ್ಚ ಪಿರಾಕದ ವಸ್ತುಲೇನು ಒಟ್ಟು ಮಲ್ತೊಂದಿತ್ತದು. ಆರೆಗೂ ಬೊಕ್ಕ ಮಂಜೂಷ ವಸ್ತು ಸಂಗ್ರಹಾಲಯಗೂ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಮರ್ಯಾದೆ ಸಂದಿತ್ತದು. ಐನು ಗೃಹ ಮಂತ್ರಿಯರನ್ನ ಎದುರುಡು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ದ ಮುಖ್ಯ ತೀರ್ಪುಗಾರರು ಡಾಕ್ಟರ್ ಪ್ರದೀಪ್ ಭಾರದ್ವಾಜ್ ಪದಕ ಬೊಕ್ಕ ಪ್ರಮಾಣ ದೋಲೆ ಕೊರಿಯರು. ಸರ್ವಧರ್ಮ ಸಮನ್ವಯದ ಕ್ಷೇತ್ರವೆಂದು ಮನ್ನಣೆ ಪಡೆದ ಈ ಕ್ಷೇತ್ರದಲ್ಲಿ ನಮ್ಮ ಹಿರಿಯರಾದ ಕೀರ್ತಿಶೇಷ ಡಾಕ್ಟರ್
ಡಿ ಮಂಜಯ್ಯ ಹೆಗಡೆಯವರು 1933ರಲ್ಲಿ ಪ್ರಾರಂಭಿಸಿದ ಈ ಸರ್ವಧರ್ಮ ಸಮ್ಮೇಳನವನ್ನು ಕೀರ್ತಿಶೇಷರಾದ ನಮ್ಮ ತಂದೆಯವರು ಡಾಕ್ಟರ್ ಡಿ ರತನು ಹೆಗಡೆಯವರು ಮುಂದುವರಿಸಿಕೊಂಡು ಬಂದರು. ಈಗ ಈ ಸಮ್ಮೇಳನವು 91 ವಸಂತಗಳನ್ನು ಪೂರೈಸಿದೆ. ನಾನು ಪೀಠವನ್ನು ಅಲಂಕರಿಸಿದ ದಿನದಿಂದ ವಿವಿಧ ಧರ್ಮಗಳ ಮಹತ್ ಸಂದೇಶವನ್ನು, ಸದ್ವಿಚಾರಗಳನ್ನು, ನಮ್ಮ ಪರಂಪರೆಯನ್ನು ಪಾಲಿಸುತ್ತಾ ಯಾವುದೇ ಸಂಕುಚಿತ ಭಾವನೆಗಳಿಗೂ ಅವಕಾಶ ನೀಡದೆ ನಮ್ಮ ಲೌಕಿಕ ಹಾಗೂ ಪಾರಮಾರ್ಥಿಕ ಎರಡೂ ದಿಕ್ಕುಗಳಲ್ಲಿ ಕ್ಷೇತ್ರವನ್ನು ಮುನ್ನಡೆಸಿಕೊಂಡು ಬಂದಿದ್ದೇವೆ. ಸರ್ವಧರ್ಮ ಸಮನ್ವಯದ ಈ ಮಹೋನ್ನತ ವೇದಿಕೆಯಿಂದ ಅನೇಕ ಹಿರಿಯ ವಿದ್ವಾಂಸರು ಮಾನವೀಯ ಆದರ್ಶ ಪಥದಲ್ಲಿ ಮುನ್ನಡೆಯಬೇಕೆಂಬ ಸಂದೇಶವನ್ನು ನೀಡಿದ್ದಾರೆ. ಈ ಕಾರ್ಯಕ್ರಮದಂತೆ ಈ ವರ್ಷ ನಮ್ಮ ಉಜಿರೆಯಲ್ಲಿರತಕ್ಕಂಥ ಆಸ್ಪತ್ರೆಯಲ್ಲಿ ಈ ಮುಂದಿನ ವರ್ಷ ಜನವರಿ 1ನೇ ತಾರೀಕಿನಿಂದ ಡಯಾಲಿಸಿಸ್ ಮಾಡ್ತಾ ಇರುವಂಥ ರೋಗಿಗಳಿಗೆ ಉಚಿತವಾಗಿ ಡಯಾಲಿಸಿಸ್ ವ್ಯವಸ್ಥೆ ಮಾಡುವ ಆಲೋಚನೆಯನ್ನು ಮಾಡಿದ್ದೇವೆ. ಡಯಾಲಿಸಿಸನ್ನು ಪೂರ್ತಿ ಉಚಿತವಾಗಿ ಮಾಡಲಾಗುತ್ತದೆ. ಒಂದು ವರ್ಷಕ್ಕೆ ಸುಮಾರು 1.5 ಕೋಟಿ ರೂಪಾಯಿ ಈ ಡಯಾಲಿಸಿಸ್ನ ವೆಚ್ಚ ಬರುತ್ತದೆ. ಹಾಗೆ 10,000 ಮಂದಿ ಡಯಾಲಿಸಿಸ್ನ ಉಪಯೋಗವನ್ನು ವರ್ಷಕ್ಕೆ ಪಡಿತಾರೆ. ಗೃಹ ಮಂತ್ರಿ ಡಾಕ್ಟರ್ ಪರಮೇಶ್ವರ ಪಾತಿರ್ದ ಸರಕಾರ ಮಲ್ಪನ್ನ ಕೆಲಸ ಹೆಗಡೆರ್ದ ಆವೊಂದುಂಡು ಸರ್ವಧರ್ಮದ ಸಂದೇಶ ಇತ್ತದು ಸಮಾಜಗೂ ಬಾರಿ ಅಗತ್ಯ. ದೇಶಡು ಸಂವಿಧಾನ ಬರ್ಪನೆರ್ದುಂಬೆ ಧರ್ಮಸ್ಥಳಟು ಸರ್ವಧರ್ಮ ಸಂದೇಶ ಸಾರುನ ಕಾರ್ಯ ನಡೆತುದುಂಡು. ರಾಜ್ಯಸಭಾ ಸದಸ್ಯರಾದ ಹೆಗ್ಗಡರ್ನ ಸೇವೆ ಚಿಂತನೆ ರಾಷ್ಟ್ರದೊರ್ಮೆಗೂ ಪದರ್ದನೆಂದು ಪಂಡಿರು. ಸರ್ವಧರ್ಮದ ಬಗ್ಗೆ ಆಡುವಂತ ಮಾತುಗಳು ಪ್ರಸ್ತುತ ಸಮಾಜಕ್ಕೆ ಬಹಳ ಮುಖ್ಯವಾಗಿರ್ತಕ್ಕಂಥವು. ಅವುಗಳನ್ನು ಇಂತಹ ಒಂದು ಕ್ಷೇತ್ರದಲ್ಲಿ ಚರ್ಚೆ ಮಾಡಿ ಇಡೀ ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಅಂತ ಹೇಳಿ ನಾನು ಸಂತೋಷ ಪಟ್ಟಿದ್ದೇನೆ. ಸನ್ಮಾನ್ಯ ಹೆಗಡೆಜಿಯವರು ಬಹುಶಃ ಯಾವುದೇ ಒಂದು ಚುನಾಯಿತ ಸರ್ಕಾರ ಮಾಡದೇ ಇರತಕ್ಕಂಥ ಕೆಲಸಗಳನ್ನ ಅತ್ಯಂತ ಪ್ರಾಮಾಣಿಕವಾಗಿ ಇವತ್ತು ಏನು ಸಮಾಜದಲ್ಲಿ ಮಾಡಿಕೊಂಡು ಬಂದಿದ್ದಾರೆ, ಅದರ ಬಗ್ಗೆ ಕೂಡ ಹೆಮ್ಮೆ ಪಡುವಂತ ವಿಚಾರ. ಅದಕ್ಕಾಗಿ ನನಗೆ ಬಹಳ ಸಂತೋಷವನ್ನು ತರ್ತಾ ಇದೆ. ಸ್ವಾಮೀಜಿರ್ ಪಾತಿರ್ದು ಮಾತಿರ್ನ ಒಟ್ಟು ಸೇರವನ ಧರ್ಮ ಮಾತ್ರೆ ಸಮಾಜಡುಪ್ಪೊಡು ಕಷ್ಟೊಲೆನು ತೆಲಿಕೆ ಮೋನಿಡೆ ಎದುರುಸಾವುಡು ಕಪಟ ಇಜ್ಜಿಂದಿನವು ಮನಸ್ಸನ್ನು ಪತ್ತು ದೀಪುನ ನಿರ್ಮಲ ಸತ್ಯ ಪಾಲನೆ ನರಮಾನ್ಯಡ ಉಪ್ಪೊಡುಂದು ಪಂಡಿರು. ಎಲ್ಲಿ ಈ ಜಗತ್ತು ಸಂಕುಚಿತ ಭಾವನೆಗಳೆಂಬ ಗೋಡೆಗಳಿಂದ ಚೂರು ಚೂರು ಆಗಿ ಹೋಗಿಲ್ಲವೋ, ಸಂಕುಚಿತವಾದ ಭಾವನೆಗಳ ಕಾರಣದಿಂದಾಗಿ ತುಂಡು ತುಂಡಾಗಿ ಹೋಗಿಲ್ಲವೋ, ಎಲ್ಲಿ ಒಂದೊಂದು ವಚನವೂ ಕೂಡ ಸತ್ಯದ ಪಾಯವನ್ನು ಆಧಾರವಾಗಿಟ್ಟುಕೊಂಡು ಹೊರಗಡೆ ಹೊಮ್ಮಿ ಬರುತ್ತವೋ, ಎಲ್ಲಿ ವಿವೇಕವೆಂಬ ಈ ಸುಂದರವಾದ ನದಿ ಸುಮ್ಮನೆ ಒಂದು ಪದ್ಧತಿ ಎಂಬ ಒಂದು ದೃಷ್ಟಿನಲ್ಲೇ ತನ್ನ ವಿವೇಕವನ್ನು ಕಳ್ಕೊಂಡು ಹರಿದು ಹೋಗಿ ಒಂದು ಮರುಭೂಮಿನಲ್ಲಿ ಹೋಗಿ ಸೇರಿಲ್ಲವೋ, ಎಲ್ಲಿ ಸತತವಾದ ಕಾಯಕ ಒಂದು ಅದ್ಭುತವಾದ ಗುಣಮಟ್ಟವನ್ನು ತಲುಪಬೇಕು ಎಂಬ ದೃಷ್ಟಿಯಿಂದ ಸತತವಾಗಿ ಪ್ರಯತ್ನಶೀಲವಾಗಿದೆಯೋ, ಸ್ವಾತಂತ್ರ್ಯದ ಸ್ವರ್ಗದಲ್ಲಿ ನನ್ನ ನಾಡು ಏಳಲಿ ಎಂಬ ಪ್ರಾರ್ಥನೆಯನ್ನು ರವೀಂದ್ರನಾಥ್ ಟ್ಯಾಗೋರ್ ಮಾಡ್ತಾರೆ. ಈ ಒಂದು ಪ್ರಾರ್ಥನೆ ಅತಿ ಸೂಕ್ತವಾಗಿ ನಮ್ಮ ಭಾರತದಲ್ಲಿ ಮಾತ್ರ ಅಲ್ಲದೆ ಈ ಭೂಮಂಡಲದಲ್ಲಿರುವ ಪ್ರತಿಯೊಂದು ಮತವನ್ನು ಪ್ರತಿನಿಧಿಸುತ್ತದೆ. ಸಂಶೋಧಕರು ಡಾಕ್ಟರ್ ಜಿಪಿ ಹರೀಶ್, ದುಂಬದ ಪ್ರಿನ್ಸಿಪಾಲರು ಡಾಕ್ಟರ್ ಜೋಸೆಫ್, ಎನ್ಎಂ ಮಡಂತ್ಯಾರ್, ಮಾಸ್ಟರ್ ಮೆಹತಾಬ ಇಬ್ರಾಹಿಂ ಸಾಬಾ ಕಾಗವಾಡ ಉಪನ್ಯಾಸ ಕೊರಿಯರು. ಡಿ ಸುರೇಂದ್ರ ಕುಮಾರ್, ಡಿ ಹರ್ಷೇಂದ್ರ ಕುಮಾರ್, ಹೇಮಾವತಿ, ವೀರೇಂದ್ರ ಹೆಗಡೆ, ಶ್ರದ್ಧಾ ಅಮಿತ್, ಸುಪ್ರಿಯಾ ಹರ್ಷೇಂದ್ರ ಕುಮಾರ್, ಅನಿತಾ ಸುರೇಂದ್ರ ಕುಮಾರ್, ಸುನಿಲ್ ಪಂಡಿತ್ ಈ ಪೊರ್ತುಡಿತ್ತಿರು. ರೂಡ್ಸೆಟ್ ನಿರ್ದೇಶಕರು ಅಜಯ್ ಸೊಲ್ಮೆ ಸಂದಾಯರು, ಪ್ರಾಧ್ಯಾಪಕರು ಡಾಕ್ಟರ್ ಶ್ರೀಧರ್ ಭಟ್ ಕಾರ್ಯಕ್ರಮ ಸುಧಾರ್ತು ಕೊರಿಯರು. ಶನಿವಾರ 92ನೇ ವರ್ಷದ ಸಾಹಿತ್ಯ ಸಮ್ಮೇಳನ ಬೊಕ್ಕ ಗೌರಿಮಾರ್ಕಟ್ಟೆ ಉಚ್ಚಯ ನಡತೊಂದುಂಡು. ಕಾನೂನು ಪ್ರಕಾರ ಪೊಲೀಸರು ಕ್ರಮದ ತೊಂದಿರು ನಕ್ಸಲೇಟ್ಲೇನು ಕಟ್ಟದ ಪಾಡುಡು ಒಂದು ಸರ್ಕಾರ ನಿರ್ಧಾರ ಆದುಂಡೊಂದು ಉಡುಪು ಜಿಲ್ಲಾ ಜವಾಬ್ದಾರಿಕದ ಮಂತ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪಂತಿರು. ನಕ್ಸಲ್ ನಾಯಕಿ ವಿಕ್ರಮ್ ಗೌಡನ ಎನ್ಕೌಂಟರ್ ಕೇಸ್ದ ಬಗೆಟ್ ಆರು ಅಭಿಪ್ರಾಯ ಪಂತಿರು. ನಕ್ಸಲ್ ನಾಯಕಿ ವಿಕ್ರಮ್ ಗೌಡ ಎನ್ಕೌಂಟರ್ ಕೇಸಿಗೆ ಸಂಬಂಧಪಟ್ಟಂಚ ಒಡಿಪು ಜಿಲ್ಲಾ ಜವಾಬ್ದಾರಿಕದ ಮಂತ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಧ್ಯಮದ ಕಳೆಡ ಪಾತಿರ್ದ ಅಭಿಪ್ರಾಯ ಕೊರ್ತಿರು. ಕಾನೂನು ಪ್ರಕಾರ ಕಾನೂನು ಚೌಕಟ್ಟಡೆ ಪೊಲೀಸರು ಕ್ರಮದ ತೊಂದಿರು ನಕ್ಸಲೇಟ್ಲೇನು ಕಟ್ಟುಪಾಡುಡು ಒಂದು ಸರ್ಕಾರದ ನಿರ್ಧಾರ ಕೂಂಬಿಂಗ್ ಮಲ್ಪನ ಪೊರ್ತುಡು ಈ ಸಂಗತಿ ನಡೆತಂಡು. ವಿಕ್ರಮ್ ಗೌಡನ ಕೈಟ್ ಅತ್ಯಾರ್ಲು ಇತ್ತಡು. ವಿಕ್ರಮ್ ಗೌಡೆ ಒಂಜಿ ಸರ್ತಿ ಫೈರಿಂಗ್ ಮಲ್ತದೆ ಎದುರು ದಾಳಿ ಮಲ್ಪಂದೆ ಇತ್ತದುಂಡ ಪೊಲೀಸರಿನ ಜೂವಗ್ ಸಂಚಕಾರ ಆತು. ನಕ್ಸಲೇಟ್ಲೇನು ಬೇರೆಡ್ದೆ ಪೊರ್ತು ದಕ್ಕೊಡು ಒಂದು ರಾಜ್ಯ ಸರ್ಕಾರದ ನಿರ್ಧಾರ ಅಂದ ಆರ್ಪಂಡೆರು.
ನನ್ನ ಈ ಬಗೆಟ್ ಪರ ಇರೋದ ಚರ್ಚೆ ಮಾತಾ ಸಂದರ್ಭೋಡ್ಲ ಉಪ್ಪುಂಡು ಸರ್ಕಾರ ಕಾನೂನು ಚೌಕಟ್ಟು ಕೆಲಸ ಮಲ್ತುಂಡು ಈ ಕೇಸಿನ ನ್ಯಾಯಾಂಗ ತನಿಖೆ ಕೊರ್ಪುನವು ಸರ್ಕಾರದ ತೀರ್ಮಾನ ಆದುಂಡು ಮುಖ್ಯಮಂತ್ರಿ ಬೊಕ್ಕ ಗೃಹ ಮಂತ್ರಿ ಎರಡ ಪಾತಿರುವೆ ಎಂದು ಪಂಡೆರು. ರಾಜ್ಯದ ಕೆಲವು ಅಂಗನವಾಡಿಲೆಡ್ ಹಾಳಾಯಿನ ಅರಿಪಟ್ಟದ ಬಗೆಟ್ ಕೇನ್ನ ಪ್ರಶ್ನೆಗೆ ಉತ್ತರ ಕೋರ್ನ ಮಂತ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ ರಾಜ್ಯಡು ಅಂಗನವಾಡಿಗೆ 5 ವರ್ಷದ ಇತಿಹಾಸ ಉಂಡು. ಎಲ್ಪಸಾರ ಅಂಗನವಾಡಿಲೆಡ್ 35 ಲಕ್ಷ ಜೋಕ್ಲಿನ ಪಾಲನೆ ಮಲ್ತೊಂದುಂಡು. ಗದಗಡ ಸಮಸ್ಯೆ ಆಯ್ನ ಅಂಗನವಾಡಿ ಒಂದು ಪುದರ್ ಪಂಡಂಡ ನಿಕ್ಲಿನ ಎದುರುಡೆ ಕಾನೂನು ಕ್ರಮ ದೆತ್ತನುವೆರೆಂದು ಆರ್ಪಂಡೆರು. ಕಾನೂನು ಪ್ರಕಾರ ಕಾನೂನು ಚೌಕಟ್ಟಿನಲ್ಲಿ ನಕ್ಸಲೈಸ್ ಅದನ್ನ ನಾವು ಕಟ್ಟಿ ಹಾಕಬೇಕು ಅನ್ನುವಂಥ ಒಂದು ಹಂತದಲ್ಲಿ ನಾವು ಮಾಡಿದ್ದೀವಿ. ಕೂಂಬಿಂಗ್ ಮಾಡೋ ಸಂದರ್ಭದಲ್ಲಿ ಈಗ ಅವ್ರ ಹತ್ರನೂ ವೆಪನ್ಸ್, ಅವರು ಫೈರಿಂಗ್ ಮಾಡಿದ್ದಾರೆ ಅಂತ ನಾನು ಕೇಳಿದೆ ಅಲ್ವಾ? ಒಂದು ಫೈರಿಂಗ್ ಮಾಡಿದ್ದಾರೆ. ಅದಾದ್ಮೇಲೆ ಈಗ ನಾವೇನಾದ್ರೂ ಅಂದ್ರೆ ಪೊಲೀಸರು ಏನಾದ್ರೂ ಮಾಡ್ಲಿಲ್ಲ ಅಂತಂದ್ರೆ ಬಹುಶಃ ಪೊಲೀಸರಿಗೆ ಕೂಡ ಜೀವಹಾನಿ ಆಗುವಂತ ಎಲ್ಲ ಸಾಂದರ್ಭಿಕ ಎಲ್ಲ ನಮ್ಗೆ ಕಂಡು ಬರುತ್ತೆ. ಸೊ ನಕ್ಸಲೈಟನ್ನು ನಾವು ಬೇರೆ ಸಮೇತ ತೆಗಿಬೇಕು ಅನ್ನುವಂಥ ಒಂದು ಭಾವನೆ ಕೇಂದ್ರ ಸರ್ಕಾರದಾಗ್ಬೋದು ರಾಜ್ಯ ಸರ್ಕಾರದಾಗ್ಬೋದು ಇದೆ. ಸೊ ಆ ಒಂದು ವಿಚಾರದಲ್ಲಿ ಪರ ವಿರೋಧ ಎಲ್ಲ ರೀತಿ ಇದ್ದಿದೆ. ಆದರೆ ಕಾನೂನು ಚೌಕಟ್ಟಿನಲ್ಲಿ ಏನಾಗಬೇಕು ನಾವು ಅದನ್ನು ಮಾಡಿದ್ದೀವಿ. ಅದ್ರ ಬಗ್ಗೆ ಯಾರಿಗಾದ್ರೂ ಸಂಶಯ ಇದ್ರೆ ಅದನ್ನ ಇನ್ನೂ ಕೂಡ ಕ್ಲಾರಿಟಿ ಇನ್ನೂ ಮಾಡಲಿಕ್ಕೆ ನಾವು ತಯಾರಿ. ಎಲ್ಲಾದ್ರೂ ಒಂದು ಕಡೆ ಅಂಗನವಾಡಿಯ ಮಕ್ಕಳಿಗೆ ಏನಾದರೂ ಒಂದು ಕಡೆ ಫುಡ್ ಪಾಯ್ಸನಿಂಗ್ ಆಗಿದ್ದು, ಎಲ್ಲಾದರೂ ಹಾಸ್ಪಿಟ್ಲಿಗೆ ದೇವರ ಆಶೀರ್ವಾದದಿಂದ ಟಚ್ ನೋಡಿದ್ದೀರಾ, ಕೇಳಿದ್ದೀರಾ? 70,000 ಅಂಗನವಾಡಿಗಳು ನಡೆಸ್ತೀನಿ. ಜಿಲ್ಲೆದ ರಾಷ್ಟ್ರೀಯ ರಾಜಮಾರ್ಗ ಕಟ್ಟುನ ಬೊಕ್ಕ ಐನತು ಒನ್ನ ಇಸೆಯಡು ಸಮಸ್ಯೆ ಬೊಕ್ಕ ಕಾಮಗಾರಿಡು ಜೇಂಕದ್ನ ನಿಜ ಅಭಿಪ್ರಾಯలకు ಬುಡು ಅವಕಾಶ ಕೊರಿಯರೆಗಾದ ವಾಟ್ಸ್ಆಪ್ ಗ್ರೂಪ್ ಕಟ್ಟುಡುಂದು ಜಿಲ್ಲಾಧಿಕಾರಿ ಮುಲ್ಲೈ ಮುಹಿಲನ್ ಪಂತೆರು. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲ್ಲೈ ಮುಹಿಲನ್ ಸುದ್ದಿಕೋಟುಡು ಪಾತಿರ್ದು ಜಿಲ್ಲೆದ ರಾಷ್ಟ್ರೀಯ ರಾಜಮಾರ್ಗ ಕಟ್ಟುನ ಐನತೂವನ ಎಸೆಯಡು ಸಮಸ್ಯೆ ಬೊಕ್ಕ ಕಾಮಗಾರಿಡು ಜೇಂಕದ್ನ ನಿಜ ಅಭಿಪ್ರಾಯలకు ಬುಡು ಅವಕಾಶ ಮಲ್ತು ಕೊರ್ಪುನ ದಿಟ್ಟಿಡು ವಾಟ್ಸ್ಆಪ್ ಗ್ರೂಪ್ ಕಟ್ಟುಂಡು ರಾಷ್ಟ್ರೀಯ ರಾಜಮಾರ್ಗಗೂ ಸಂಬಂಧಪಟ್ಟನ ಸಮಸ್ಯೆಲಿನ ಸಾಧ್ಯ ಐನಾತ ಪರಿಹಾರ ಮಲ್ತೊಂದುಂಡು ಸಮಸ್ಯೆಲಿನ ಬಗೆಟ್ ನಾಗರಿಕ ಸಂಘ ಸಂಸ್ಥೆಲಿಗೂ ಒವ್ವೆ ಅಭಿಪ್ರಾಯಲು ಇತ್ತಂಡ ಆಯ್ನ ಪಂಡೂನ್ಯರೆ ಅವಕಾಶ ಮಲ್ತು ಕೊರ್ಪುನೊಂದು ಪಂಡೆರು. ಕುಡ್ಲದ ನಂತೂರು ಕೆಪಿಟಿ ಜಾಗಿಡ್ ಕೆಲಸ ನಡ್ತೊಂದುಂಡು. ಕೂಳೂರುಡು ಆಜಿ ಸಾಲು ಸಂಕ ಕಟ್ಟುನೇಟ್ ಗುತ್ತಿಗೆದಾರರ್ದು ಬಾರಿ ಜೇಂಕದುಂಡು ಇತ್ತೆ ಕೆಲಸ ಸುರು ಮಲ್ತಿರಂಡಲ ನಿಧಾನಗತಿಟು ಉಂಡು. ಈ ಬಗೆಟ್ ರಾಜಮಾರ್ಗ ಪ್ರಾಧಿಕಾರಗೂ ಬುಡಂದೆ ಸೂಚನೆ ಕೋರುಂದುಂಡು. ಕಲ್ಲಡ್ಕದ ಮೇಲ್ಸಂಕ ಕಟ್ಟುನ ಕಡಿಸದುಂಡು ಸಮಸ್ಯೆಲಿನ ಆಯ್ನಾತ ಪರಿಹಾರ ಮಲ್ತೊನ್ನುಡುಂದು ಮುಲ್ಲೈ ಮುಹಿಲನ್ ಪಂಡೆರು. ಅಕ್ರಮ ಒಯ್ಯದೆಪ್ಪುನ ಬೊಕ್ಕ ಸಾಗಾವುನ ಪತ್ತಡ್ದಿಯರೆ ವಲಯವಾರ ಕೂಟಲಿನ ಕಟ್ಟದು ಸಿಸಿ ಕ್ಯಾಮೆರಾ ಪಾಡದು ಬುಡಂದೆ ಕಣ್ಣಾಪು ಬೊಕ್ಕ ಕಾರ್ಯಾಚರಣೆ ನಡ್ತೊಂದುಂಡು ಜಿಲ್ಲಾಧಿಕಾರಿ ಪಂಡೇರು. ಕೂಳೂರು ಬ್ರಿಡ್ಜ್ ಇಂಪ್ಲಿಮೆಂಟೇಷನಲ್ಲಿ ಡಿಲೇ ಆಗಿದೆ. ಸೊ ವಿ ಆರ್ ಹೋಲ್ಡಿಂಗ್ NH ದಿಸ್ ಥಿಂಗ್ ಟು ಪುಷ್ ಟು ಗೆಟ್ ದಟ್ ಥಿಂಗ್ ಕಂಪ್ಲೀಟೆಡ್. ಅದು ಇದೆ. ಬಟ್ ಇದರದ್ದು ಏನು ಆ್ಯಸ್ ಫಾರ್ ಅಸ್ ದ ಮೇಂಟೆನೆನ್ಸ್ ಆಫ್ ದ ಸೂರತ್ ಕಲಾ ಸ್ಟ್ರೆಚ್ ಇದೆ, ಅದು ಒಂದು SPVಯನ್ನು ಫ್ಲೋಟ್ ಮಾಡಿರುವಂಥದ್ದು. ಆ SPVಯಲ್ಲಿ ಟೋಲ್ ಕಲೆಕ್ಷನ್ನು ನಿರೀಕ್ಷಿತ ಮಟ್ಟದಲ್ಲಿ ಆಗದೇ ಇರುವುದರಿಂದ ಅದು ಲಾಸಲ್ಲಿ ಹೋಗಿದೆ. ಈ ಕಾರಣಗಳಿಂದ ಅವರುಗಳು ಭಾಳ ದಿನದಿಂದ ಅದನ್ನು ಇದು ಮಾಡ್ತಿದ್ರು. ಸೊ ಅದು ಈಗ ನೆಕ್ಸ್ಟು ನಂತೂರು ಮತ್ತು KPT ಮತ್ತು ಕೂಳೂರು, ದೀಸ್ ಆರ್ 3 ಮೇಜರ್ ಪೆಂಡಿಂಗ್ ಇಶ್ಯೂಸ್ ಆಫ್ ದ ಸಿಟಿ. ಈಗಾಗಲೇ ಮಲ್ಟಿಪಲ್ ರೌಂಡ್ಸ್ ಆಫ್ ಮೀಟಿಂಗ್ಸ್ ಆಗಿಬಿಟ್ಟು ನಂತೂರು ಮತ್ತು KPTಯನ್ನು ಕೆಲಸ ಸ್ಟಾರ್ಟ್ ಮಾಡಲಿಕ್ಕೆ ಕೂಡ ಭಾಳ ವರ್ಷ ನಿಂತಿರುವಂಥ ಕೆಲಸ ಈಗ ಸ್ಟಾರ್ಟ್ ಆಗಿದೆ. ದೇರ್ ಆರ್ ಸಮ್ ದಿಸ್ ಥಿಂಗ್ ನಿಮಗೆ ಗೊತ್ತಿದೆ. ಐ ಮೀನ್ ದೇರ್ ಆರ್ ಟ್ರೀ ಕಟ್ಟಿಂಗ್ ಇಶ್ಯೂಸು, ಆಮೇಲೆ ಒಂದೊಂದು ಪ್ರಾಬ್ಲಮ್ಸ್ ಇತ್ತು, ಒಂದೊಂದು ರಿಸಾಲ್ವ್ ಮಾಡಿ ಈಗ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಕೂಳೂರು ಬ್ರಿಡ್ಜಲ್ಲಿ ಆ ಕನ್ಸ್ಟ್ರಕ್ಷನ್ ಮಾಡುವಂಥ ಕಾಂಟ್ರಾಕ್ಟರ್ ವತಿಯಿಂದ ಡಿಲೇ ಇದೆ. ಈ ಪಬ್ಲಿಕ್ ಗ್ರೀವೆನ್ಸಸ್ ಅಡ್ರೆಸ್ ಮಾಡಲಿಕ್ಕೆ ಪರ್ಟಿಕ್ಯುಲರ್ಲಿ ವಿ ಆರ್ ಹ್ಯಾವಿಂಗ್ NH ರಿಲೇಟೆಡ್ ಆಗಿ ನಾವು ಅಫಿಷಿಯಲಿ ಕಮಿಟೀಸ್ ಮಾಡಿಕೊಂಡು ಸ್ಪೆಸಿಫಿಕ್ ಆಗಿ ಎವ್ರಿ ವೀಕ್ಲಿ 2 ವಾರಕ್ಕೆ ಒಂದು ಸಾರಿ ಈ ಎಲೆಕ್ಷನ್ ಮುಂಚೆ ತನಕ ವಿ ಆರ್ ಡೂಯಿಂಗ್ ಅ ಫಾಲೋ ಅಪ್ ಕಮಿಟೀಸ್ ಮಾಡ್ಕೊಂಡಿದ್ದೀವಿ. AC ಮಟ್ಟದಲ್ಲೂ ಈಗ ನೀವು ನೋಡಿದರೆ ಇದರದ್ದು ಆ ಹೈವೇ ಇಶ್ಯೂಸು ಸಹ ಹಂಗೆ ಒಂದೊಂದಾಗಿ ರಿಸಾಲ್ವ್ ಆಗಿರೋದು. ಯಾವುದು ನಮ್ಮದು ಕಲ್ಲಡಕ ಇದರಲ್ಲೂ ಸಹ ಸಾಕಷ್ಟು ಪ್ರಾಗ್ರೆಸ್ಸು ಹಿಂದೆ. ಐ ವೋಂಟ್ ಸೇ ಇಟ್ ಹಸ್ ಬೀನ್ ರಿಸಾಲ್ವ್ಡ್. ಐ ಆಲ್ಸೋ ಅಗ್ರಿ ದ ಟೂ ಮಚ್ ಆಫ್ ಪ್ರಾಬ್ಲಮ್. NH ಅವರು, PWD ಅವರು, ಕಾರ್ಪೊರೇಷನ್ ಅವರು, ಮೋಡದವರು ಮತ್ತು ಸಾರ್ವಜನಿಕರು, ಪ್ರೆಸ್ ಅವರು ಕೂಡ ಅದರಲ್ಲಿ ಕೆಲವುದಲ್ಲಿ ಇದ್ದಾರೆ. ಸೊ ಅವ್ರದ್ದೆಲ್ಲ ಅದಲ್ಲಿ ಒಂದೊಂದು ಇಶ್ಯೂಸ್ ಆಗಿ ಆಗ್ತಿದ್ದಾರೆ. ನಾವು ಮಾನಿಟ್ರ್ ಮಾಡ್ತೇವೆ, ಅದನ್ನು ಒಂದೊಂದಾಗಿ ರಿಸಾಲ್ವ್ ಆಗ್ತದೆ. ಅದೇ ಥರ ಇದಕ್ಕೂ ಕೂಡ ನಾವು ಒಂದು ಮಾಡ್ತೇವೆ. ಈ ಸಮಿತಿ ಇರುವನ್ನು ಸಹ ಒಳಗೊಂಡು ಮಾಡ್ತೇವೆ.
ರಾಜಮಾರ್ಗ ರಿಪೇರಿಗೆ ಒತ್ತಾಯ ಮಲ್ತದು ಕೂಳೂರುಡು ಪ್ರತಿಭಟನೆ ಮಲ್ತನೇಕ್ ಪೊರುಂಬಾಟ ಸಮಿತಿದ ಸಂಚಾಲಕರಾದಿಪ್ಪುನ ಮುನೀರ್ ಕಾಟಿ ಪಳ್ಳದಾರಿನ ಮಿತ್ ಎಫ್ಐಆರ್ ಪಾಡ್ನ ಬಗೆಟ್ ರಾಜ್ಯದ ಗೃಹ ಮಂತ್ರಿಯರಿಗೆ ದೂರು ಪೋತುಂಡು ಪೊಲೀಸ್ ಕಮಿಷನರ್ನ ಮಿತ್ ಸಿಪಿಐಎಂ ಪಕ್ಷದ ಕ್ಲಸ್ ಶನಿವಾರ ಕುಡ್ಲಡ್ ಡಾಕ್ಟರ್ ಪರಮೇಶ್ವರರಿಗೆ ದೂರು ಕೊಡ್ತೀರು. ರಾಜಮಾರ್ಗ ರಿಪೇರಿಗೆ ಒತ್ತಾಯ ಮಲ್ತದು ಕುಡ್ಲದ ಕೂಳೂರುಡು ಪ್ರತಿಭಟನೆ ನಡಪಾಯಿನ ಕಾರಣಕ್ಕೂ ಪೊರುಂಬಾಟ ಸಮಿತಿದ ಸಂಚಾಲಕರು ಮುನೀರ್ ಕಾಟಿ ಪಳ್ಳದಾರಿನ ಮಿತ್ ಪೊಲೀಸರು ಎಫ್ಐಆರ್ ಪಾಡ್ತಿತ್ತೇರು. ಇಂದಕ್ಕೆ ಡಿವೈಎಫ್ಐ ಸೇರ್ನಂಚ ಸಮಮಾನಸದ ಸಂಘಟನೆಲು ಏವ್ರ ತೋಜಾದಿತ್ತ ಕಮಿಷನರ್ ಹಠಾವೋ ಪ್ರತಿಭಟನೆ ನಡಪಾದಿತ್ತೇರು. ಇತ್ತೆ ಈ ಕೇಸ್ನ ರಾಜ್ಯದ ಗೃಹ ಮಂತ್ರಿಯರನ್ನ ಗುಮಾನಗ ಕಣ್ಣದೇರು ಶನಿವಾರ ಕುಡ್ಲಾಗ ಬತ್ತನ ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರನ ಕೈತಡೆ ಪೋಯಿನ ಸಿಪಿಐಎಂ ಪಕ್ಷದ ಕಾರ್ಯಕರ್ತರು ನಾಯಕರು ಪೊಲೀಸ್ ಕಮಿಷನರ್ ಮಿತ್ ದೂರು ಕೊಡ್ತೇರು. ಪ್ರತಿಭಟನೆ ಮಲ್ತನ ಕಾರಣ ಬೊಕ್ಕ ಪ್ರತಿಭಟನೆಗೆ ಅವಕಾಶ ಕೊರನ್ನ ಪೊಲೀಸ್ ಇಲಾಖೆದ ಕ್ರಮದ ಬಗೆಟ್ ಗೃಹ ಮಂತ್ರಿಯರನ್ನ ಗುಮಾನಗ ಕಣ್ಣತೇರು. ಆತೆಯತ್ ಈ ದುಂಬು ಮಾರ್ಗ ಬಂದ್ ಮಲ್ತದು ಸಂಚಾರಗ ಉಪದ್ರ ಆಪುನ ಕಾರ್ಯಕ್ರಮಕ್ಕೂ ಪರ್ಮಿಷನ್ ಕೊಡ್ತನ ಬಗೆಟ್ಲ ತೆರಿಪಾದಿರು. ಪೊರುಂಬಾಟದಕ್ಲಿನ ಮಿತ್ ಎಫ್ಐಆರ್ ಪಾಡ್ನಿಡ್ದ ಅವರ ಪೊಲೀಸ್ ಕಮಿಷನರ್ನ ಮಿತ್ ಕ್ರಮ ದೆತನೊಡೊಂದು ಪಿನ್ನೈತೊಂಡೇರು. ಭಾರತ ಇಡೀ ಲೋಕವು ಪ್ರತಿಭೆಯನ್ನು ಕೊರ್ಪುನ ದೇಶ ಆದ ಬೋಲೆದಿನಂದು ನಿಟ್ಟೆ ಡೀಮ್ಡ್ ವಿಶ್ವವಿದ್ಯಾನಿಲಯದ ಒತ್ತು ಕುಲಪತಿ ಪ್ರೊಫೆಸರ್ ಡಾಕ್ಟರ್ ಎಂಎಸ್ ಮೂಡಿತಾಯ ಪಂತೇರು ಕುಡ್ಲ ಕೊಡಿಯಾಲ್ ಬೈಲ್ದ ಶಾರದಾ ಪದವಿ ಪೂರ್ವ ಕಾಲೇಜ್ ವರ್ಷದ ದಿನಾಚರಣೆ ಮಲ್ಲ ಬಿನ್ನೆರಾದ ಪಾಲ್ದೆತೊಂದು ಆರು ಪಾತಿರಿಯರು. ಕುಡ್ಲ ಕೊಡಿಯಾಲ್ ಬೈಲ್ದ ಶಾರದಾ ಪದವಿ ಪೂರ್ವ ಕಾಲೇಜ್ ಶುಕ್ರವಾರ ಕಾಲೇಜ್ ದಿನಾಚರಣೆ ಅಟ್ಟಣೆ ಆದಿತ್ತಂಡು ಶಾರದಾ ಬರವು ಸಂಸ್ಥೆರಿನ ಗುರುಕಾರ ಡಾಕ್ಟರ್ ಎಂಬಿ ಪುರಾಣಿಕ್ ಬೊಕ್ಕ ಟ್ರಸ್ಟಿಲು ಮಲ್ಲ ಬಿನ್ನೆರನೆಲೆತೊಂದು ಬತ್ತದು ಲೇಸದ ಚಾವಡಿಗೆ ಎದ್ಕೊಂಡಿರು. ಕಾಲೇಜು ವಿದ್ಯಾರ್ಥಿಲಿನ ಸಾಂಸ್ಕೃತಿಕ ಸಮಿತಿದ ಕಾರ್ಯಂತಿರು ತನ್ವಿ ಪ್ರಭು ಮಾತೆರನ್ನ ಎದ್ಕೊಂಡಿರು ಡಾಕ್ಟರ್ ಎಂಬಿ ಪುರಾಣಿಕರು ಬಿನ್ನೆರೆಗೆ ಮರ್ಯಾದೆ ಮಲ್ತೇರು. ಕಾಲೇಜದ ವಿದ್ಯಾರ್ಥಿಲು ಬೇತೆ ಬೇತೆ ಕ್ಷೇತ್ರಲೆಡು ಸಾಧನೆ ಮಲ್ದಿತ್ತದು ಸಾಧಕರಿಗೆ ಸಮ್ಮಾನದ ಮರ್ಯಾದೆ ಅಗ್ರೆಸರ ಅವಾರ್ಡ್ ಕೊರ್ಪುನ ಬೊಕ್ಕ ಗೊಬ್ಬುಲೆಡ್ ಸಾಧನೆ ಮಲ್ತನಕ್ಲಿಗೆ ಮರ್ಯಾದೆ ಮಲ್ಪುನ ಇಂಚ ಬೇತೆ ಬೇತೆ ಕಾರ್ಯಕ್ರಮಲಿನ ಲೇಸದ ಮಲ್ಲ ಬಿನ್ನೆರು ನಿಟ್ಟೆ ಡೀಮ್ಡ್ ವಿಶ್ವವಿದ್ಯಾನಿಲಯದ ಒತ್ತು ಕುಲಪತಿ ಬೊಕ್ಕ ಪದವಿ ಪೂರ್ವ ಶಿಕ್ಷಣ ಇಲಾಖೆದ ಒತ್ತು ನಿರ್ದೇಶಕರು ಜಯಣ್ಣ ಸಿಡಿ ನಡಪದು ಕೊರಿಯರು. ಜಯಣ್ಣ ಸಿಡಿ ಪಾತೆಡ್ದು ರಾಜ್ಯಡು ಪದವಿ ಪೂರ್ವ ಇಲಾಖೆಡು ನಮ್ಮ ಸುರುತ ಸ್ಥಾನಡು ಉಲ್ಲ ಐಕಾದು ಪದವಿ ಪೂರ್ವ ಕಾಲೇಜ್ಲೆಗ್ ಪ್ರಿನ್ಸಿಪಾಲ್ರೆಗ್ ಬರವು ಕಲ್ಪುನ ಉಬೊಕ್ಕ ಪಾಲಕೆರೆಗೆ ಮೆಚ್ಚಿಗೆ ತೆರಿಪಾವೆ ಪಾಟುಲೆಡು ದುಂಬುಲ್ಲ ಅಂಚನೆ ಪಾಠ ಅತ್ತಾಂದಿ ಬಾಕಿ ಚಾರುಲೆಡು ತುಂಬು ಬರೋಡುಂದು ಪಂಡೇರು. ಪ್ರೊಫೆಸರ್ ಡಾಕ್ಟರ್ ಎಂಎಸ್ ಮೂಡಿತ್ತಾಯರು ಪಾತೆಡ್ದು 21ನೇ ಶತಮಾನುಡು ಕರಿನ ಇರುವ ವಸಲೆಡು ಎಂಚಿನ ಆತನನ್ನು ತೆರೆಯೋನುಡು ಜಾಗತಿಕವಾದ ನಮ್ಮ ದಿಂಜ ಬುಲೆದ 145 ಕೋಟಿ ಜನ ಉಲ್ಲ ಎಡ್ಡೆ ಬರವು ಕೊರ್ಪುನ ಕಾಲ ಬೈದುಂಡು ನಮ್ಮ ದೇಶ ಇಡೀ ಲೋಕಗೂ ಪ್ರತಿಭೆ ಒದಗಾವುನ ದೇಶ ಅದು ಬುಲೆದುಂಡು. ಭಾರತ ವಿಶ್ವಡು ಬಾರಿ ಎಲ್ಯ ಪ್ರಾಯದ ದೇಶ ಅಂಚಾದ ಇಡೀ ಶಿಕ್ಷಣ ಸಂಸ್ಥೆಲು ಬೊಕ್ಕ ಬರವು ಕಲ್ಪುನಕ್ಲೆಗ್ ಮಲ್ಲ ಜವಾಬ್ದಾರಿ ಉಂಡು ಪಂಡೇರು. ಡಾಕ್ಟರ್ ಎಂಬಿ ಪುರಾಣಿಕ್ ಕುರ್ಕಾರ್ಮಿದ ಭಾಷಣ ಮಲ್ತದು ವಿಶ್ವಡು ಭಾರತ ನಂಬರ್ 1 ದೇಶ ಆದುಂಡು ಗುಣನಡಕ್ಕೆ ಶಿಸ್ತುದ ಬಗೆಟು ಮೂಡಿತಾಯರು ನಿಕ್ಲೆಗೆ ಸಲಹೆ ಕೊಡ್ತೇರು. ಏತು ದುಂಬರಿಂಡಲ ಅಮೆರಿಕಗೂ ಡ್ರಗ್ಸ್ ಸಮಸ್ಯೆ ಉಂಡು ಅಪ್ಪೆಮ್ಮನ ತ್ಯಾಗುರು ನೆಂಪು ಮಂತೊನ್ಲೆ ಗುಣ ವಿನಯ ಏಪಲ ಉಪ್ಪಡಂದು ವಿದ್ಯಾರ್ಥಿಲೆಗೆ ಪಂಡೇರು. ಶಾರದಾ ಬರವು ಸಂಸ್ಥೆಲಿನ ಒತ್ತು ಗುರ್ಕಾರು ಡಾಕ್ಟರ್ ಸೀತಾರಾಮ ಭಟ್ ಕಾರ್ಯಾಂತಿರು ಪ್ರದೀಪ್ ಕುಮಾರ್ ಕಲ್ಕೂರ ಟ್ರಸ್ಟಿಲಾಯಿನ ಸುಧಾಕರ್ ರಾವ್ ಪೇಜಾವರ ಸಮೀರ್ ಪುರಾಣಿಕ್ ಸುನಂದ ಪುರಾಣಿಕ್ ಪ್ರಿನ್ಸಿಪಾಲರ್ ಪ್ರಕಾಶ್ ನಾಯಕ್ ಒತ್ತು ಪ್ರಿನ್ಸಿಪಾಲರ್ ಅರುಣಕುಮಾರಿ ಲೇಸಡ್ ಪಾಲ್ದೆ ತೊಂಡೇರು ವಿದ್ಯಾರ್ಥಿ ಸಂಘದ ಗುರುಕಾರು ಸಜ್ಜನ್ ಎಂ ರಾಯಿ ಸೊನ್ಮೆ ಸಂದಾಯರು. ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಸತತವಾಗಿ 3 ವರ್ಷಗಳಿಂದ ನಾವು ದ್ವಿತೀಯ PUC ಫಲಿತಾಂಶದಲ್ಲಿ ಪ್ರಥಮ ಸ್ಥಾನವನ್ನು ಪಡಿತಾ ಬಂದಿದ್ದೀವಿ. ಬಹುಶಃ ಇದಕ್ಕೆ ಕಾರಣಕರ್ತರಾಗಿ ನನ್ನ ಬೆನ್ನೆಲುಬಾಗಿ ನಿಂತು ಪ್ರಾಂಶುಪಾಲರು, ಉಪನ್ಯಾಸಕರು, ವಿದ್ಯಾರ್ಥಿಗಳು ಹಾಗೂ ಪೋಷಕರು, ವಿಶೇಷವಾಗಿ ಆಡಳಿತ ಮಂಡಳಿಯವರು ಸಹ ಒಂದು ಸಹಕಾರವನ್ನು ನೀಡಿರ್ತಾರೆ. ಹಾಗಾಗಿ ಇವರೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ಬಹುಶಃ ನಾವು ಪಠ್ಯದಲ್ಲಿ ಮುಂದೆ ಇದ್ದೇವೆ. ಹಾಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸುವಂಥದ್ದು ಪ್ರತಿಯೊಂದು ವಿದ್ಯಾರ್ಥಿಗಳ ಜವಾಬ್ದಾರಿಯಾಗಿರುವಂಥದ್ದು. Ladies and gentlemen, what I'm going to tell you is these observations are going to be what happened as we entered the 21st century,
what happened over the last 2 decades and what happened last year. One very important thing that has happened as we entered this new millennium is that there has been a very paradigm shift towards an integrated and interdependent global economy. The institutions like Sharada Putra, being Sharada Putra, is very, very important today, and therefore pursuit of knowledge is the very important activity every child that comes to this world will have to involve with, and therefore the time of educational institutions, the responsibility of the educational institutions and the parents to offer best of the education, the time has come today. The third important observation I'm going to make, which is just from the last year to this year, is that India has become the most populous country in the whole world. End of 2023, 145 crore plus population, and therefore India has become the supplier of the talent for the whole world. The present scenario, what we are moving in this world, what is the place of India, my young students should know. When India becomes number 1 in the world, I may be there or not, but you children, you are there to enjoy the fruit of that. So, whatever our learned speakers have told you, how to study, along with the study, how to develop your total personality and character and discipline is very, very important. I am grateful to my principals and all my staff. ಜೋಕ್ಲೆಗ್ ಬದುಕದ ಚಾತುರ್ಪುಲಿನ ಕಲ್ಪವನ ಸಾನ್ನಿಧ್ಯ ಶಾಲೆ ರಾಜ್ಯೊಡೆ ಮಾದರಿ ಆದುಣ್ಣೊಂದು ರಾಜ್ಯ ಸರ್ಕಾರದ ವಿಕಲಚೇತನರನ್ನ ಬೊಕ್ಕ ಹಿರಿಯ ನಾಗರಿಕರನ್ನ ಸಬಲೀಕರಣ ಇಲಾಖೆದ ಜಂಟಿ ನಿರ್ದೇಶಕರು ನಟರಾಜ್ ಪಂತೆರ್. ಕುಡ್ಲ ಶಕ್ತಿನಗರದ ಸಾನ್ನಿಧ್ಯ ಭಿನ್ನ ಸಾಮರ್ಥ್ಯದ ಜೋಕ್ಲಿನ ವಸತಿ ಶಾಲೆಗೆ ರಾಜ್ಯ ಸರ್ಕಾರದ ವಿಕಲಚೇತನರನ್ನ ಬೊಕ್ಕ ಹಿರಿಯ ನಾಗರಿಕನ ಸಬಲೀಕರಣ ಇಲಾಖೆದ ಜಂಟಿ ನಿರ್ದೇಶಕರು ನಟರಾಜ್ ಪತ್ತಿತ್ತೆರು. ಶಾಲೆದ ಬೇತೆ ಬೇತೆ ವಿಭಾಗೊಲಿನ ತೂದು ಮೆಚ್ಚುಗೆ ತೆರಿಪಾದು ಜೋಕ್ಲಿನ ಕಲ್ಪು ಗೊಬ್ಬು ಬೊಕ್ಕ ಕಾರ್ಯುಲಿನ ತುಯೇರು. ಸಾನ್ನಿಧ್ಯ ವಸತಿ ಶಾಲೆದ ಆಡಳಿತಾಧಿಕಾರಿ ವಸಂತ್ ಕುಮಾರ್ ಶೆಟ್ಟಿ ನಟರಾಜರಿನ ಬೇತೆ ಬೇತೆ ವಿಭಾಗೊಲಿಗೆ ದೆತ್ತೊಂದು ಪೋದು ಸೇವಾ ಸೌಕರ್ಯಲಿನ ಬಗೆಟ್ ಮಾಹಿತಿ ಕೊರಿಯರು. ರಾಜ್ಯ ಸರ್ಕಾರದ ವಿಕಲಚೇತನ ಬೊಕ್ಕ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆದ ಜಂಟಿ ನಿರ್ದೇಶಕರು ನಟರಾಜ್ ಮಾತಾ ವ್ಯವಸ್ಥೆಯನ್ನು ತೂದು ಪಾತಿರ್ದು ರಾಜ್ಯಡು ಎತ್ವಾಸಿ ಸಾಮರ್ಥ್ಯದ ಜೋಕ್ಲೆಗ್ ಬರವು ಬೊಕ್ಕ ತರಬೇತಿ ಕೊರ್ಪುನ ಸೊನ್ಪರ್ದೆಚ್ಚ ಶಾಲೆಲು ಉಂಡು ಇಂದೆಟ್ಟು ಸಾನ್ನಿಧ್ಯ ಇಸೇಸವಾದುಂಡು. ಜೋಕ್ಲೆಗ್ ವಸ್ತುಲಿನ ತೆರೆಯೊನ್ನೆರೆ ಜನರಲ್ ಸ್ಟೋರ್ ನೀಂದುನ ಕೆದು ಮ್ಯೂಸಿಕಲ್ ಥೆರಪಿ ಬಾಲವನ ಇಂಚಿತ್ತಿ ವ್ಯವಸ್ಥೆ ಮಲ್ತನವು ಎಡ್ಡೆ ಸಂಗತಿ. ಜೋಕ್ಲೆಗ್ ಬದುಕದ ಚಾತುರ್ಪುಲಿನ ಕಲ್ಪಾವುನ ಈ ಶಾಲೆ ರಾಜ್ಯಡೆ ಮಾದರಿ ಆದುಂಡೊಂದು ಪಂಡನ 6 ಶಾಲೆದ ಕೌಶಲ್ಯ ಅಭಿವೃದ್ಧಿ ಕೇಂದ್ರದ ಬಗೆಟ್ ಮೆಚ್ಚಿಗೆ ತಿರಿಪಾಯರು. ಶಾಲೆಡ್ 25 ವರ್ಷ ಪ್ರಾಯಕರಿನ 52 ಜನ ಯತ್ವಾಸಿ ಸಾಮರ್ಥ್ಯದ ಜವನ ಜವಾಂದಿ ಇತ್ತದ ಅಕ್ಲು ಕೌಶಲ್ಯ ಅಭಿವೃದ್ಧಿ ತರಬೇತಿ ಕೇಂದ್ರಗಳು ಬೇತೆ ಬೇತೆ ಉತ್ಪತ್ತಿಲಿಂದ ತಯಾರು ಮಲ್ತೊಂದುಲ್ಲೇರು. ಅಗರಬತ್ತಿ ರಂಗೋಲಿ ಪೊಡಿ ತಯಾರು ಮಲ್ಪುನ ಇಂಚಿತ್ತನೇಟ್ ಮಾತ ಉಲ್ಲೇರು. ಈ ವಿಭಾಗಗೂ ಸರ್ಕಾರದ ಅನುದಾನ ಅಗತ್ಯ ಉಂಡೊಂದು ವಸಂತ್ ಕುಮಾರ್ ಶೆಟ್ಟಿ ನಟರಾಜರಿನ ಗುಮನಗ ಕನತೆರು. ಕರ್ನಾಟಕದ ಸರ್ಕಾರದಲ್ಲಿ ಒಂದು ಇತರರಿಗೆ ಮಾದರಿಯಾಗಿ ನೋಡಿಸಬಹುದಾದಂತಹ ಒಂದು ಶಾಲೆ ಇದಾಗಿದೆ. ಮತ್ತು ಇಲ್ಲಿರ್ತಕ್ಕಂಥ ಮಕ್ಕಳು ಬಹಳ ಸಂತೋಷದಿಂದ ಖುಷಿಯಿಂದ ಕಲಿತಾ ಇದ್ದಾರೆ. ಅದು ಬಹಳ ಮುಖ್ಯ. ಯಾಕೆಂದರೆ ಮಕ್ಕಳು ಯಾವುದೇ ರೀತಿಯ ಒಂದು ರೀತಿಯಲ್ಲಿ ಬೇಸರ ಆಗಲಿ, ಅವರಿಗೆ ಒಂದು ರೀತಿಯಲ್ಲಿ ಇದು ಇಲ್ಲ, ನೋವು ಅಂತಕ್ಕಂಥದ್ದು ಕಾಣ್ತಾ ಇಲ್ಲ. ಬಹಳ ಸಂತೋಷದಿಂದ ಕಲಿತಾ ಇದ್ದಾರೆ. ಅದು ಬಹಳ
ಖುಷಿಯಾಗ್ತಕ್ಕಂಥ ವಿಚಾರ. ಮತ್ತು ಅನೇಕ ಸಂದರ್ಭಗಳಲ್ಲಿ ಪೋಷಕರಿಗೆ ಮಕ್ಕಳನ್ನು ನೋಡಿಕೊಳ್ಳಲಿಕ್ಕೆ ಭಾಳ ಕಷ್ಟ ಅಂತಕ್ಕಂಥದ್ದಾಗ್ತದೆ. ಬೇರೆ ಬೇರೆ ಕಾರಣಕ್ಕೆ ಅವರ ಒಂದು ಆರ್ಥಿಕ ಪರಿಸ್ಥಿತಿ, ಅವರ ಒಂದು ಸಾಮಾಜಿಕ ಪರಿಸ್ಥಿತಿಗಳಲ್ಲಿ ಅವರಿಗೆ ಕಷ್ಟ ಆಗ್ತದೆ. ಅಂತಹ ಪರಿಸ್ಥಿತಿಗಳಲ್ಲೂ ಸಹ ಮಕ್ಕಳನ್ನ ಇವರು ಇಟ್ಕೊಂಡು ನಮ್ಮದೇ ಮನೆಯ ಮಗುವಿನ ರೀತಿಯಲ್ಲಿ ಎಲ್ಲರೂ ಸಹ ನೋಡ್ಕೊಳ್ತಾ ಇದ್ದಾರೆ, ಸಾಕ್ತಾ ಇದ್ದಾರೆ. ಆ ಮಗುವಿಗೆ ಕಲಿಸ್ಕೊಡ್ತಾ ಇದ್ದಾರೆ, ಕಲಿಕೆಯಲ್ಲಿ ಇದು ಮಾಡ್ತಾರೆ. ಭಾಳ ಮುಖ್ಯವಾಗಿ ಜೀವನ ಕೌಶಲ್ಯಗಳು ಅದು ಬಹಳ ಮುಖ್ಯ ಮಕ್ಕಳಿಗೆ. ಆ ಜೀವನ ಮಾಡ್ತಕ್ಕಂತಹ ಕೌಶಲ್ಯಗಳನ್ನು, ಸ್ಕಿಲ್ಸನ್ನು ಕಲಿಸ್ತಾ ಇದ್ದಾರೆ. ಭಾಳ ಸಂತೋಷ ಆಯಿತು. ಈ ಒಂದು ಸಂಸ್ಥೆಗೆ ಮತ್ತು ಇಲ್ಲಿನ ಎಲ್ಲ ಮುಖ್ಯಸ್ಥರಿಗೆ, ಎಲ್ಲ ಶಿಕ್ಷಕರಿಗೆ, ಎಲ್ಲ ಸಿಬ್ಬಂದಿಗಳಿಗೆ, ಪ್ರತಿಯೊಬ್ಬರಿಗೂ ಸಹ ನಾನು ಅಭಿನಂದನೆಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಂಟ್ವಾಳ ಗ್ರಾಮದ ಕಕ್ಕೆಪದವು ಮೈರ ಬರ್ಕೆಜಾಲು ಶ್ರೀ ರಾಮಾಂಜನೇಯ ಗೆಳೆಯರ ಬಳಗದ ನೀಲೆಟ್ಟು 12ನೇ ವರ್ಷದ ರಾತ್ರಿ ಬೊಲ್ಪುದ ಸತ್ಯ ಧರ್ಮ ಜೋಡುಕರೆ ಕಂಬುಲ ಶನಿವಾರ ನಡುತ್ತೊಂದುಂಟು. ಇತ್ತೇ ತುಳುದಾಡೋರ್ಮಿಡು ಕಂಬುಲದ ಕಾಲ ತುಳು ಜನಕ್ಲಿನ ಬೆನ್ನಿ ಬದುಕು ಬೊಕ್ಕ ಭೂತಾರಾಧನೆಡು ಪ್ರಧಾನವಾಯಿನ ಜನಪದ ಗೊಬ್ಬು ಈ ಕಂಬುಲ ಆದುಂಡು. ಒತ್ತಕೆರೆ ಜೋಡುಕರೆ ಇಂಚ ನಡಪುನ ಕಂಬುಳಡು ಸಾಮಾನ್ಯ ಕಂಬುಲ, ಅರಸು ಕಂಬುಲ, ದೇವರ್ನ ಕಂಬುಲ ಇಂಚ ಮೂಚಿನ ಮೂನಿಲು ಉಂಡು. ಬಂಟ್ವಾಳ ತಾಲೂಕುದ ಕಕ್ಕೆಪದವು ಮೈರ ಬರ್ಕೆಜಾಲು ಶ್ರೀ ರಾಮಾಂಜನೇಯ ಗೆಳೆಯರ ಬಳಗದಕಲು ಈ ಸರ್ತಿ 12ನೇ ವರ್ಷದ ರಾತ್ರಿ ಬೊಲ್ಪುದ ಸತ್ಯಧರ್ಮ ಜೋಡುಕರೆ ಬೈಲು ಕಂಬುಲ ಶನಿವಾರ ನಡಪ ಒಂದುಲ್ಲೇರು. ಕಂಬುಳದ ಮರ್ಯಾದೆ ಗುರ್ಕಾರ್ ಬಂಟ್ವಾಳ ಕ್ಷೇತ್ರದ ಶಾಸಕರು ರಾಜೇಶ್ ನಾಯ್ಕ ಉಳಿಪಾಡಿ ದುಂಬಾಳ್ತಿಡು, ಜಗನ್ನಾಥ ಬಂಗೇರ ನಿರ್ಮಲ್ ಮಾರ್ಗದರ್ಶನಡು, ಜಿಲ್ಲಾ ಕಂಬುಲ ಸಮಿತಿದಕ್ಲಿನ ಸಾಯುಡು ಸುದರ್ಶನ್ ಬಜ ಗುರ್ಕಾರ್ಮಿಡು ಬೊಕ ಪ್ರಕಾಶ್ ಅಂಚನ್ ಸಾಕಾರಡು 12ನೇ ವರ್ಷದ ಕಂಬುಲ ನಡ್ತೊಂದುಂಡು. ರಾಘವೇಂದ್ರ ಭಟ್ ಕೊಡಂಬೊಟ್ಟು ಪೌರೋಹಿತ್ಯಡು, ಉದ್ಯಮಿ ವಿಜಯ್ ವಿ ಕೋಟ್ಯಾನ್ ಬೊಕ ರೋಹಿತ್ ಪೂಜಾರಿ ಉಡ್ಕುಂಜ ಸತ್ಯಧರ್ಮ ಜೋಡುಕರೆ ಕಂಬುಲ ಉದಿಪನ ಮಲ್ತೆರು. ಉದಿಪನ ಸಭಾಲೇಸನು ಜೇಡರ ಬೊಟ್ಟು ಬುಲೆಚಿಲ್ದ ಪರಬೆನ್ನಿದಾರು ಶಿವಪ್ಪ ಪೂಜಾರಿ ಉದಿಪನ ಮಲ್ತಿರು. ದಂತ ವೈದ್ಯರು ಡಾಕ್ಟರ್ ಬಾಲಚಂದ್ರ ಶೆಟ್ಟಿ ಮಿಯಾರ್ ಗುರ್ಕಾರ್ಮೆ ವಹಿಸುತ್ತಿದ್ದರು. ಕಂಬುಲ ಸಮಿತಿ ಕಾರ್ಯ ಗುರ್ಕಾರ ಲತೀಶ್ ಕುಕ್ಕಾಜೆ, ಒತ್ತು ಗುರ್ಕಾರ ಸಾಂತಪ್ಪ ಪೂಜಾರಿ ಹಟ್ಟದಡ್ಕ, ಧನಂಜಯ ಶೆಟ್ಟಿ, ಕುಶಲ ಮೈರ, ದಿನೇಶ್ ಪೂಜಾರಿ ಮೈರ, ಸುರೇಶ್ ಮೈರ ಈ ಪೋರ್ತುಡಿತ್ತರು. ನಾല് ಕಂಬಳ ನಮ್ಮ ಜಿಲ್ಲೆಯಲ್ಲಿ ನಡೆತಿನಾಗ ಐನು ಒಂಜಿ ಗೆಳೆಯರ ಬಳಗ ಸಂಘದ ಮಲ್ಪನಂಚಿನ ಒಂಜಿ ಸಂಘಟನೆ ಇತ್ತಂಡ ಅವು ಕಕ್ಕೆ ಬದವದ ಮೈರ ಬರ್ಕೆಜಿ ಅಲ್ಪನಿಯರೆ ಯಾನು ಭಾರಿ ಸಂತೋಷ ಪಡೆ ಒಂದುಲ್ಲೆ. ಈ ಊರದ ಮಾತ ಸಂಘ ಸಂಸ್ಥೆದಾಗಲಿ ಮಾತ ಊರದ ಜವನಿಯರನ್ನು ಒಟ್ಟು ಮಾಲ್ತದೆ. ಬಹುಶಃ ಈ ಒಂಜಿ ಕಂಬಲಗ ಪ್ರೇರಣೆ ಇರಂದು ಕೇಂಡ ಎಂಕಲ್ನ ಶಿವಾನಂದ ಮೈರ ಒಂಜಿ ಅಧಿಕಾರಿ ಆದ ಈ ಒಂಜಿ ಸಂಘಟನೆ ಎಂಚ ವಾ ರೀತಿ ಬಲೆಪಾವಲಿ ಬಂಪನ ಒಂಜಿ ಅಭಿಲಾಷೆ ಒಂದು ಈ ಊರಿಗೂ ನಮ್ಮ ಕಕ್ಕೆ ಪದವ ಬಂಪನ ಒಂಜಿ ಪ್ರದೇಶಗೂ ಭಾರಿ ಆತ ಪುದರ್ ಬತ್ತಿತ್ತಂಡ ಅವು ಕಂಬ್ಲಾಡು ಒಂಜಿ ರೈತಾಪಿ ವರ್ಗ ದುಂಬು ಮಲ್ತೊಂದಿನ ಕ್ರೀಡೆ ಇನಿ ಅತ್ಯಂತ ಜನಪ್ರಿಯ ಕ್ರೀಡೆ ಅದು ಈ ಜಿಲ್ಲೆದ ಸಾಂಸ್ಕೃತಿಕ ಬೊಕ್ಕ ಒಂಜಿ ನಮ್ಮ ದೇಶ ವಿದೇಶ ಮುಟ ಸಾಂಸ್ಕೃತಿಕ ರಾಯಭಾರಿ ಕ್ರೀಡೆ ಏನಂಚಿನ ಒಂಜಿ ಕಂಬಳ ಆಯೋಜನೆ ಮಲ್ಪನಂಚಿನ ಈ ಗಮ್ಮತ್ತಡು ಸ್ವಾಗತ ಮಲ್ಪನಗನೆ ಪಂಡಿರು ಊರ ಪತ್ತೂರ ಪರ್ಪಾವಡು ಈ ಕಂಬಳ ಈ ಊರದ ಒಂಜಿ ಬೊಳೆಚಿಲಿಗೆ ಬೊಕ್ಕ ಈ ಊರದ ಕೃಷಿಕರನ್ನ ಒಂಜಿ ಬಚ್ಚಲು ಪಿಲಿಕುಲಡು ಕಂಬಳೋತ್ಸವ ನಡಪಾವಣೆಯನ್ನು ಪ್ರಶ್ನೆ ಮಲ್ತದು ಕೆಲವೇರು ಹೈಕೋರ್ಟ್ ತಡೆಪು ಆಜ್ಞೆ ಕೇಂದ್ರ ಅರ್ಜಿ ಪಾಡ್ನೇಡ್ದ ಅವರ ತಾತ್ಕಾಲದ ಅಟ್ಟನೆ ಕೆಲಸಲೆಗ್ ತಡೆಪು ಬೋರ್ಡ್ನೊಂದು ಜಿಲ್ಲಾಧಿಕಾರಿ ಮುಲ್ಲೈ ಮೊಹಿಲೆನ್ ಸುದ್ದಿ ಕೂಟಡು ಪಂತಿರು. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಆಫೀಸಡು ಜಿಲ್ಲಾಧಿಕಾರಿ ಮುಲ್ಲೈ ಮೊಹಿಲೈ ನಡಪಾಯಿನ ಸುದ್ದಿ ಕೂಟಡು ಪಿಲಿಕುಳ ಕಂಬಳದ ಬಗೆಟ್ ಮಾಧ್ಯಮದಕ್ಲಿನ ಪ್ರಶ್ನೆಲೆಗ್ ಜವಾಬು ಕೊರ್ತು ಪಿಲಿಕುಳಟು ಕಂಬಳೋತ್ಸವ ನಡಪಾವಣೆನ್ ಪ್ರಶ್ನೆ ಮಲ್ತದು ಕೆಲವೇರು ಹೈಕೋರ್ಟ್ ತಡೆಪು ಆಜ್ಞೆ ಕೇಂದ್ರ ಅರ್ಜಿ ಪಾಡ್ನೇಡ್ದ ಅವರ ತಾತ್ಕಾಲಗೂ ಅಟ್ಟನೆ ಕೆಲಸಲೆಗ್ ತಡೆಪು ಉಂಡಾತಂಡು. ಕಂಬಳಡ್ದು ಪಿಲಿಕುಳತ ಮೃಗಾಲಯಗೂ ಶಬ್ದ ಮಾಲಿನ್ಯ ಆಪುಂಡ ಪನ್ಪುನೇಕ್ ಸಂಬಂಧಪಟ್ಟದು ಮೈಸೂರು ಮೃಗಾಲಯದ ಹಿರಿಯ ಅಧಿಕಾರಿ ಜಿಲ್ಲಾ ಪಶುಸಂಗೋಪನೆ ಇಲಾಖೆ ಒತ್ತು ನಿರ್ದೇಶಕರು ಸೇರ್ದುಪ್ಪುನ ಅಧಿಕಾರಿಲು ಬೊಕ್ಕ ಎಡ್ಡಿನ ತಿರಿನಕ್ಲಿನ ಸಮಿತಿ ಕಟ್ಟದಂಡು ವರದಿ ಕೊರಿಯರೆ ತೆರಿಪಾದಂಡು ಪಂಡಿರು.
ಎಡ್ಡೆನ್ ತೆರಿನಕಲು ಕೊರ್ಪುನ ವರದಿನ ಹೈಕೋರ್ಟ್ಗೂ ಸಂದಾವುಂಡು. ಈ ಬಗೆಟ್ ನನದ ದಿನಕುಲೆಡು ಸರಿಯಾಯಿನ ತೀರ್ಮಾನ ಕೈಕದೆ ತೊನುಡುಂದು ಜಿಲ್ಲಾಧಿಕಾರಿ ಮುಲ್ಲೈ ಮುಹಿಲೇನ್ ಪಂತಿರು. 10 ವರ್ಷ ಮುಟ್ಟ ನಡತ್ನ ಕಂಬಳೊಡ್ದು ಬೊಕ್ಕ ಪೆಟ ಸಂಘಟನೆ ದಕ್ಕಲು ಕೋರ್టుకు పోయినెడదవರ ಮಾತಾ ಕಡೆಟ ಉಂತುನಗ ಪಿಲಿಕುಲಡ್ಲ ಉಂತುದಿತ್ತುಂಡು. ಇತ್ತೆ ಸಾರ್ವಜನಿಕರನ ಒತ್ತಡದ ಮಿತ್ತು ಪಿಲಿಕುಲಡು ಕಂಬುಲ ಪಿರ ಸುರು ಮಲ್ಪೆರ ನಿರ್ಧಾರ ಮಲ್ದುಂಡು. ಒಂದು ತಿರ್ಗಾಟ ಉದ್ಯಮಗಳ ಹೊಂದುಂಡು ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಪಂತೆರು. ಇದು ಕೊಟ್ಟಿರೋದಕ್ಕೆ ಅದನ್ನು ಟೆಕ್ನಿಕಲ್ ಕಮಿಟಿಯನ್ನು ನೇಮನ ಮಾಡಿದ್ದೇವೆ. ಟೆಕ್ನಿಕಲ್ ಕಮಿಟಿಗೆ 1 ವಾರ ಟೈಮ್ ಕೊಟ್ಟಿದ್ದೇವೆ ಅದನ್ನು ರಿಪೋರ್ಟನ್ನು ಕೊಡಲಿಕ್ಕೆ. ಇದರ ಮಧ್ಯೆ ಹೈಕೋರ್ಟಲ್ಲಿ ಒಂದು ಕೇಸ್ ಫೈಲ್ ಆಗಿದೆ. ಸೊ ಈ ಟೆಕ್ನಿಕಲ್ ಕಮಿಟಿ ರಿಪೋರ್ಟನ್ನು ನಾವು ಸಮಿತಿಯಲ್ಲಿ ಚರ್ಚೆ ಮಾಡಿ ಹೈಕೋರ್ಟಲ್ಲಿ ಮಂಡಿಸ್ಕೊಂಡು ವಿ ವಿಲ್ ಕಮ್ ವಿತ್ ಅ ಕ್ಲಾರಿಟಿ. ಟೆಕ್ನಿಕಲ್ ಕಮಿಟಿಯಲ್ಲಿ ನಾವು ಮೈಸೂರು ಝೂ ಒಂದು ಡೆಪ್ಟಿ ಡೈರೆಕ್ಟರನ್ನು ಹಾಕಿದ್ದೇವೆ. ನಮ್ಮ DD ಅನಿಮಲ್ ಹಸ್ಬೆಂಡ್ರಿ, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು ಮತ್ತು NITKಯಲ್ಲಿ ಇದಿರುವಂಥ ಪೊಲ್ಯೂಷನ್ ಸೌಂಡ್ ಪೊಲ್ಯೂಷನ್ ಬಗ್ಗೆ ಮತ್ತು ಇದ್ರ ಬಗ್ಗೆ ಅರಿವಿರುವಂಥ ಪ್ರೊಫೆಸರ್ಗಳನ್ನು ಹಾಕಿದೆ. ನಮ್ಮದೇನು ಹಠ ಇಲ್ಲ, ಬಟ್ ಹಿಂದೆ ಮೊದಲಿಂದನೂ ಅದನ್ನು ಅದು ಬರೀ ಒಂದು ಕಂಬಳ ಅಂತ ಒಂದು ದಿವಸದ ಉತ್ಸವ ಆಗಿ ನಾವು ಇದು ಮಾಡ್ತಾಯಿಲ್ಲ. ಅಲ್ಲಿ ಪಿಲಿಕುಲದಲ್ಲಿ ತುಳುನಾಡಿನ ಸಂಸ್ಕೃತಿ ಸತತ ಅಂದರೆ ಪರ್ಮನೆಂಟಾಗಿ ಅಲ್ಲಿ ಒಂದು ಪ್ರದರ್ಶನ ಮಾಡುವಂಥ ನಿಟ್ಟಿನಲ್ಲಿ ಆ ಗುತ್ತು ಮನೆಯೂ ಇದು ಇವತ್ತು ಹೊಸದಾಗಿ ಹುಟ್ಟಿರುವಂಥ ಐಡಿಯಾ ಅಲ್ಲ, ನನಗಿರುವಂಥ ಮಾಹಿತಿ ಪ್ರಕಾರ. ಅವಾಗಿಂದ ಇದು ಇದ್ದಿದ್ದು ಚಿಂತನೆ ಏನಂದರೆ ಅಲ್ಲಿ ಒಂದು ಗುತ್ತು ಮನೆಯನ್ನು ನಿರ್ಮಾಣ ಮಾಡಿದ್ದಾರೆ. ಗುತ್ತು ಮನೆ ಜೊತೆ ಏನು ತುಳುನಾಡಲ್ಲಿ ಏನೇನು ಸಂಸ್ಕೃತಿ ಆಗುತ್ತೆ ಅದನ್ನು ಸಂಪೂರ್ಣವಾಗಿ ಅಲ್ಲಿ ಪ್ರದರ್ಶಿಸುವ ರೀತಿಯಲ್ಲಿ ಒಂದು ಪ್ರಯತ್ನವನ್ನು ಮಾಡಿ 10 ವರ್ಷ ಸತತವಾಗಿ 10 ವರ್ಷ ಕಂಬಳವನ್ನು ಸಹ ಅಲ್ಲಿ ಮಾಡಿದ್ದಾರೆ ಅಂತ ಕಾಣ್ತದೆ. ಅದು ಇದಕ್ಕೆ ಮುಂಚೆ ಅದು ಏನೋ ಒಂದು ಪೇಟದು ಇದು ಇಶ್ಯೂ ಆಯಿತು. ಆವಾಗ ಎಲ್ಲ ಕಡೆ ಕಂಬಳ ನಿಂತಾಗ ಅದು ನಿಂತಿರುವಂಥದ್ದು. ಎಲ್ಲ ಕಡೆ ಪ್ರಾರಂಭ ಆಯಿತು, ಇಲ್ಲೂ ಕಾರಣಾಂತರಗಳಿಂದ ಪ್ರಾರಂಭ ಆಗಿಲ್ಲ. ಈ ಸಾರಿ ಅದನ್ನು ಪ್ರಾರಂಭ ಮಾಡಬೇಕು ಅನ್ನೋಂಥ ಬೇಡಿಕೆ ಸಾಮೂಹಿಕವಾಗಿ ಇದ್ದಿದ್ದನ್ನು ನಾವು ಪರಿಗಣನೆಗೆ ತಗೊಂಡು ಅದು ಪ್ರಯತ್ನಗಳನ್ನ ಮಾಡಿದ್ದೇವೆ. MRPL ಸಂಸ್ಥೆದ ಸುತ್ತಮುತ್ತದ ಸರಕಾರಿ ಶಾಲೆಯಲ್ಲಿನ ಗೋಡೆಲು ಇತ್ತೆ ಬಣ್ಣದ ಚಿತ್ರಲೇಡು ರೈಸೊಂದುಂಡು. MRPL CSR ಅನುದಾನಡು ಸರಕಾರಿ ಶಾಲೆಯಲ್ಲಿನ ಗೋಡೆಲಿನ ಪೊರ್ಲು ಮಲ್ಪನ ಯೋಜನೆ ಪಾಡೊಂದುಂಡು. ಕುಡ್ಲದ MRPL ಸಂಸ್ಥೆ ಶಾಲೆಯಲ್ಲಿನ ಅಭಿವೃದ್ಧಿಗೂ CSR ನಿಧಿಡ್ದು ಕೊಡುಗೆ ಕೊರದಿತ್ತದು. ಇತ್ತೆ ಸುತ್ತಮುತ್ತದ ಶಾಲೆಯಲ್ಲಿನ ಪೊರ್ಲು ಮಲ್ಪೆರೆ ಒತ್ತು ಕೊರ್ತುಂಡು. CSR ನಿಧಿಡ್ದು ಸರಕಾರಿ ಶಾಲೆಯಲ್ಲಿನ ಗೋಡೆಲೆಡು ಚಿತ್ರಳಿನ ಬುಡ್ಪಾದು ಪೊರ್ಲು ಮಲ್ಪನ ಯೋಜನೆ ಪಾಡೊಂದು ಕಾರ್ಯಗೂ ಜೈದುಂಡು MRPL ಸಂಸ್ಥೆ. ಬರವುಗೂ ಸಂಬಂಧಪಟ್ಟನ ಚಿತ್ರಳೇನು ಬುಡ್ಪಾದು ಜೋಕ್ಲಿನ ಕಲ್ಪುಗೂ ಒಂದುನಂಚ ವಾತಾವರಣ ಸೃಷ್ಟಿ ಮಲ್ತದು ಜೋಕ್ಲಿನ ಮೋನಿಡು ಕುಶಿತ ಐಸರ ಮೂಡಾದುಂಡು. ದಕ್ಷಿಣ ಕನ್ನಡ ಭಾರತ ದೇಶ ಬೇತೆ ಜಿಲ್ಲೆ ರಾಜ್ಯೋಲು ದೇಶೋಲಿನ ಚಿತ್ರಲು ದಾಸಾಲ ಗುಲಾಬಿ ಇಂಚಿತ್ತಿ ಪುರ್ಪುಲಿನ ಮಾಹಿತಿ ಅನ್ನನಾಳ ಜೀರ್ಣಕ್ರಿಯೆ ಹೃದಯ ಪಿತ್ತಜನಕಾಂಗ ಮಾಹಿತಿ ಬಾರೆ ತಾರೆ ಹಳ್ಳಿ ಕಂಡದಪ್ಪುನ ರೈತರನ ದಿನನಿತ್ಯದ ಪೊಲಪು ನಾರ್ದ ಸಾಹಿತ್ಯಲಿನ ಬೇತೆ ರೇಖಾಚಿತ್ರಲು ಮಿತ್ತ ಬಾನ ವ್ಯವಸ್ಥೆ ಸಮಾಜ ವಿಜ್ಞಾನ ಇಂಚ ಪ್ರತ್ಯೊಂಜಿನ ಚಿತ್ರಲೆಡುತ್ತೂದು ಕಲ್ಪುನ ತೆರೆಯೋನ್ನ ವ್ಯವಸ್ಥೆ ಮಲ್ದೆರು. ಇಂಚಿನ ಮಾತಾ ತೆರೆಯೋಡಾಂಡ ಬೂಕುಲೇನು ಬುಡ್ಪಾದು ತೂವೋಡು ಆಂಡ ಇತ್ತೆ ಶಾಲೆಗೆ ಕಾರ್ದಿಂದ ಯಾವು ಊರ್ದ ಲೋಕದ ಸಾಮಾಜಿಕ ವ್ಯವಸ್ಥೆನೆ ಕಣ್ಣೆದುರು ತೋಚುಂಡು ಚಿತ್ರದ ಕೈತಳ್ಡೆ ಇವರ ಬರೆದು ಪಾರ್ದಿರು. ದೇಲಂತ ಬೊಟ್ಟು ಚೇಳೆಯಾರ್ ಕುತ್ತೆತ್ತೂರು ಸೂರಿಂಜೆ ಬೊಕ ಬೇತೆ ಸರಕಾರಿ ಶಾಲೆಯಲ್ಲಿನ ಗೋಡೆಲೆಡು ಪೊರ್ಲುದ ಮನಸ್ಸು ಒಯ್ಪುನ ಚಿತ್ರಲೇನು ಬುಡ್ಪಾದಂಡು. ನನ್ನ ಮಿತ್ತುಗೆ ನನಲಾತ ಶಾಲೆಲಿಗೆ ಈ ರೀತಿ ಗೋಡೆಲಿನ ಬರವುದ ಸಂಪೊತ್ತುಡು ಸಿಂಗಾರ ಮಲ್ಪೆರೆ MRPL ಯೋಜನೆದ ಉದ್ದೇಶದಿ ಒಂದುಂಡು. ಬರವು ಆರೋಗ್ಯ ನಿರ್ಮಲ ಮೂಲಸೌಕರ್ಯ ಇಂಚ ಬೇತೆ ಎಸೆಯಲಿನ ಬಗೆಟ್ ಯೋಜನೆ ತಯಾರು ಮಲ್ತದು ಆಯ್ಕೆ ಸಾಯ ಕೊರೋಂದುಂಡು. ಸಾಮಾಜಿಕ ಕಾರ್ಯೊಲಿಗೆ ಕರಿನ ಪಾಕ ವರ್ಷಲಿಡ್ದು ಸಂಸ್ಥೆ ಕೋಟಿಗಟ್ಲೆ ಕಾಸು ಖರ್ಚು ಮಲ್ತದುಂಡು. ಸಮಾಜ ಸೇವೆದ ಎಡ್ಡೆ ಉದ್ದೇಶ ದಿ ಒಂದುಂಡು. ರಾಯಲ್ ವುಡ್ ಇಂಡಸ್ಟ್ರೀಸ್ ಆ್ಯಂಡ್ ಫರ್ನಿಚರ್ ಕಾರ್ಕಳ ಇವರು ನಮ್ಮ ಶಾಲೆಗೆ ಬಂದು ಒಳ್ಳೆಯ ರೀತಿಯ ಗೋಡೆ ಬರಹ ಹಾಗೂ ಚಿತ್ರರಚನೆಯನ್ನು ಮಾಡಿಕೊಟ್ಟಿರುತ್ತಾರೆ. ಅದು ನಮ್ಮ ಮಕ್ಕಳಿಗೆ ಶೈಕ್ಷಣಿಕವಾಗಿ ಸ್ಫೂರ್ತಿದಾಯಕವಾಗಿದ್ದು ಮಕ್ಕಳಿಗೆ ಶಿಕ್ಷಣಕ್ಕೆ ಒಳ್ಳೆಯ ಸದುಪಯೋಗವನ್ನು ಪಡೆಯಲಿಕ್ಕೆ ಒಳ್ಳೆಯ ಚಿತ್ರರಚನೆಗಳನ್ನು ಮಾಡಿಕೊಟ್ಟಿದ್ದಾರೆ. ಅದಕ್ಕಾಗಿ ನಾವು MRPL ಸಂಸ್ಥೆಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ.
ಹಳ್ಳಿ ಪ್ರದೇಶದ ಶಾಲೆ ಸರ್ಕಾರಿ ಶಾಲೆಗಳಲ್ಲಿ ನಾವು ಚಿತ್ರೀಕರಣ ಪೇಂಟಿಂಗ್ ಮಾಡುತ್ತಿದ್ದೇವೆ. ಅದನ್ನು ಪರಿಗಣಿಸಿ ನಾವು ದೂರವಾಣಿ ಮಾಡಿ ಇಲ್ಲಿಂದ ಅವರು ಪರಿಸರದಲ್ಲಿದ್ದ ಶಾಲೆಗಳಿಗೆ ಚಿತ್ರವನ್ನು ಬಿಡಿಸಿಕೊಳ್ಳಲು ತಿಳಿಯುತ್ತಾರೆ. ಇದನ್ನು ನಾವು ನಮ್ಮ ಸಂಸ್ಥೆಯಿಂದ 10 ಶಾಲೆಗೆ ಚಿತ್ರ ಬಿಡಿಸಲು ನಮಗೆ ಹೇಳಿದರು. ಇವಾಗ 5 ಶಾಲೆಗಳನ್ನು ಪೂರ್ಣಗೊಳಿಸಿದ್ದೇವೆ. ಇದನ್ನು ತಿಳಿಸಲು ಸಂತೋಷವಿದೆ. ಮುರುಡೇಶ್ವರ ಬೆಂಗಳೂರು ನಡುಟು ಕುಟ್ಲ ಆದ ಸಂಚಾರ ಮಲ್ಪುನ ಒಂಜಿ ಆಜಿ ಐನು ಎನ್ಮ ಐನು ಇಜ್ಜಿಂಡ ಎನ್ಮ ಆಜಿ ಎಕ್ಸ್ಪ್ರೆಸ್ ರೈಲದ ಪೊರ್ತು ಬದಲ್ಪುನ ಪ್ರಸ್ತಾಪಗೂ ಕುಡ್ಲದ ಯಾತ್ರೆ ಸಂಘದಕಲು ವಿರೋಧ ಮಲ್ತೇರು. ಒಂಜಿ ಆಜಿ ಐನು ಎನ್ಮ ಐನು ಇಜ್ಜಿಂಡ ಎನ್ಮ ಆಜಿ ಬೆಂಗಳೂರು ಮುರುಡೇಶ್ವರ ಎಕ್ಸ್ಪ್ರೆಸ್ ರೈಲು ಮುರುಡೇಶ್ವರ ಬೆಂಗಳೂರು ನಡುಟು ಕುಡ್ಲಾದ ಸಂಚಾರ ಮಲ್ತೊಂದಿತ್ತದು ಐತ ಸಂಚಾರದ ಪೊರ್ತು ಬದಲ್ಪುನೆಕ್ ಕುಡ್ಲದ ಯಾತ್ರೆ ಸಂಘದಕಲು ವಿರೋಧ ತೋಜಾದೆರು. ಮುರುಡೇಶ್ವರ ರೈಲಾಫೀಸ್ಡ್ ನೀರು ದಿಂಜಾಯರ ಬೊಕ್ಕ ರೈಲು ಭೋಗಿ ತೂದು ಪಿಂದುನಕ್ಲು 3 ಗಂಟೆ ಪೊರ್ತು ಈ ರೈಲನ್ನು ಉಂತಾಯರೆ ರೈಲ್ವೆ ಮಂಡಳಿ ರೈಲು ಇಲಾಖೆಗೆ ಸೂಚನೆ ಕೊರ್ನಿರ್ದವರ ಈ ಬದಲಾವಣೆಗೆ ತಯಾರಾದುಲ್ಲೆರೆಂದು ತೆರೆದು ಬೈದುಂಡು. ಈ ರೀತಿ ಮುರುಡೇಶ್ವರಡು ರೈಲಿನ ತಡೆತು ಉಂತಾಂಡ ಎಲ್ಯ ಪಟ್ಟಿಡ್ ಬದಲಾವಣೆ ಮಲ್ಪುಡಾತ್ ಬರ್ಪುನ ಅತ್ತಂದೆ ರೈಲು ಕುಡ್ಲ ಸೆಂಟ್ರಲ್ಗೆ ಬರಂದೆ ಕುಡ್ಲ ಜಂಕ್ಷನ್ ಅತ್ತಂಡ ಪಡೀಲ್ಗೆ ಪೋಪುನ ಸಾಧ್ಯತೆ ಉಂಡುಂದು ಈ ಭಾಗದ ಜನಕ್ಲಿನ ಪೋಡಿಗೆ. ರೈಲ್ದ ಎಲ್ಯ ಪಟ್ಟಿನ ಓವೇ ಕಾರಣಗಳ ಬದಲಾವಣೆ ಮಲ್ಪೆರೆ ಬಲ್ಲಿಂದ ಅಭಿವೃದ್ಧಿ ಸಮಿತಿ ಗುರುಕಾರು ಹನುಮಂತ ಕಾಮತ್ ನೈಋತ್ಯ ರೈಲ್ವೆ ಪ್ರಧಾನ ಮುಖ್ಯ ನಿರ್ವಹಣಾ ಪ್ರಬಂಧಕರಿಗೆ ಬರೆಯಿನ ಓಲೆಡ್ ಒತ್ತಾಯ ಮಲ್ದೆರು. ಇಡಗಿನಿತ ನಮ್ಮ ಕೂಡ್ಲ ತುಳು ವಾರ್ತೆಲು ಮುಗಿನು ನನಗೆಲ್ಲ ಏತೆ ಪೊರ್ತುಗು ನಮ್ಮ ಕೂಡ್ಲ ತುಳು ವಾರ್ತೆಲು ಸೊಲ್ಮೇಲು.